कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे मम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरु वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धु दीनबन्धु जगत्पते गोपीश गोपिका कान्त राधाकान्त नमोस्तुते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चित्यदेशतारिणि जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ವಿಶ್ವ ಪರಿಷತ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्ण माताजी. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ನಾವು ಆ ಪೀಠಿಕೆಯನ್ನ ಮುಗಿಸಿದ್ವಿ. ಪೀಠಿಕೆಯಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ ಲಂಡನ್ ನಲ್ಲಿ ಆ ಪ್ರಭುಪಾದರು ಅಲ್ಲಿ ಒಂದು ಉಪನ್ಯಾಸ ನೀಡ್ತಾ ಇದ್ದಾರೆ ವೇದಗಳ ಉಪದೇಶದ ಬಗ್ಗೆ. ಆ ಒಂದು ವೇದಗಳ ಉಪದೇಶದಲ್ಲಿ ಅವರು ಅಂತಿಮವಾಗಿ ಏನನ್ನ ತಿಳಿಸ್ತಾ ಇದ್ದಾರೆ ಅಂದ್ರೆ ವೇದಗಳನ್ನ ನೀಡಿರುವಂತದ್ದು ಸ್ವಯಂ ಕೃಷ್ಣನೇ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಆ ವೇದಗಳ ಮೂಲಕ ಅಂದ್ರೆ ಆ ವೇದಗಳನ್ನ ತಾಯಿ ಅಂತ ಕರೆಯುವುದಾದ್ರೆ ಆ ತಾಯಿ ನಮ್ಗೆ ತಂದೆಯನ್ನ ತಿಳಿಸ್ಕೊಡ್ತಾಳೆ. ಅದರ ವೇದಗಳ ಮೂಲಕ ನಾವು ತಿಳಿಯಬೇಕಾಗಿರುವಂತದ್ದು ಕೃಷ್ಣನನ್ನೇ. ಆದ್ರೆ ಕೃಷ್ಣನನ್ನ ನಾವು ವೇದಗಳ ಅಧ್ಯಯನ ಮಾಡಿ ತಿಳಿಯುವುದಕ್ಕಿಂತಲೂ ಸುಲಭವಾಗಿ ಭಗವಂತನ ಶುದ್ಧ ಭಕ್ತರ ಮೂಲಕ ಆ ವೇದಗಳಿಗೆ ವೇದಾಂತ ಸೂತ್ರಗಳಿಗೆ ಸ್ವಯಂ ವೇದವ್ಯಾಸರೇ ಭಾಗವತದ ಮೂಲಕ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಹಾಗಾಗಿ ನಾವು ಇನ್ನೊಂದು ಸ್ವಯಂ ಭಗವಂತನೇ ಅವನ ವಾಣಿಯೇ ಆಗಿರುವಂತಹ ಭಗವದ್ಗೀತೆ ಈ ಎರಡೂ ಗ್ರಂಥಗಳ ಶಾಸ್ತ್ರಗಳ ಅಧ್ಯಯನವನ್ನ ಸರಿಯಾದ ಅಧಿಕೃತ ಗುರುಗಳ ಮೂಲಕ ಕೇಳಿ ತಿಳಿದಾಗ ನಮಗೆ ಆ ವೇದಗಳ ಸಾರ ಆದಂತಹ ದೇವೋತ್ತಮ ಪರಮಪುರುಷ ಕೃಷ್ಣನ ಬಗ್ಗೆ ನಮಗೆ ತಿಳಿಯುತ್ತೆ. ಆ ಒಂದು ತಿಳುವಳಿಕೆಯನ್ನ ಸ್ವಯಂ ಗುರು ಮತ್ತೆ ಕೃಷ್ಣನೇ ನೀಡಬೇಕು. ಅವರ ಅವ್ಯಾಜ್ಯ ಕರುಣೆಯಿಂದ ಅದು ನಮಗೆ ಸಿಗುತ್ತೆ. ಭಕ್ತಿ ಸೇವೆಯ ಮೂಲಕ ನಾವು ಅದನ್ನ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಶುದ್ಧ ಭಕ್ತರು ಭಗವಂತನನ್ನ ಕಂಡಿದ್ದಾರೆ ಮತ್ತೆ ಭಗವಂತನನ್ನ ತಿಳಿದಿದ್ದಾರೆ. ಅವರ ಮೂಲಕ ನಾವು ಅವನನ್ನ ತಿಳಿಯುವಂಥದ್ದು ಸುಲಭ ಅನ್ನೋದನ್ನ ನೋಡಿದ್ವಿ. ನಂತರ ಪ್ರಾರ್ಥನೆಗಳು. ಈಶೋಪನಿಷತ್ತಿನ ಮೊದಲನೇ ಒಂದು ಪ್ರಾರ್ಥನೆಯಲ್ಲಿ ನಾವು ಏನಂತ ತಿಳಿದ್ವಿ ಅಂದ್ರೆ ಭಗವಂತ ಅವನು ಸ್ವಯಂ ಪರಿಪೂರ್ಣನು. ಅವನು ನಿರಾಕಾರವಾದಿಗಳು ತಿಳಿಯುವಂತೆ ಅವನು ನಿರಾಕಾರನಲ್ಲ ಅಥವಾ ನಿರ್ಗುಣನೂ ಅಲ್ಲ. ಅವನು ಸಗುಣ ಮತ್ತೆ ಅವನು ಸಾಕಾರ ರೂಪ ಮತ್ತೆ ಅವನು ಸಂಪೂರ್ಣನಾಗಿದ್ದಾನೆ. ಮತ್ತೆ ಅವನಿಂದ
ಬಂದಂತಹ ಎಲ್ಲ ಸೃಷ್ಟಿ ಪ್ರತಿಯೊಂದು ಕೂಡ ಸಂಪೂರ್ಣವಾದದ್ದೇ ಆಗಿದೆ. ಇದನ್ನೇ ಭಾಗವತದಲ್ಲಿ ಅವರು ಹೇಳ್ತಾರೆ. ಮೊದಲನೇ ಶ್ಲೋಕದಿಂದಲೇ ಪ್ರಾರಂಭವಾಗುತ್ತೆ. ಜನ್ಮಾದ್ಯಸ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವೂ ಕೂಡ ಭಗವಂತನಿಂದಲೇ ಹೊರಹೊಮ್ಮಿದೆ. ಭಗವಂತನಿಂದ ಹೊರಹೊಮ್ಮಿದಂತ ಪ್ರತಿಯೊಂದು ಅವನ ಸೃಷ್ಟಿ ಏನಿರ್ಬೋದು, ಅದು ಆಧ್ಯಾತ್ಮಿಕವಾದದ್ದು, ಭೌತಿಕವಾದದ್ದು, ಎಲ್ಲವೂ ಕೂಡ ಅವನ ಹಾಗೆ ಸಂಪೂರ್ಣವಾಗಿದೆ ಅನ್ನುವಂಥದ್ದು. ಆದ್ರೆ ನಾವು ಅಪರಿಪೂರ್ಣರು. ನಮ್ಮ ಜ್ಞಾನ ಅನ್ನುವಂಥದ್ದು ಅದು ಅಪರಿಪೂರ್ಣವಾದದ್ದು. ಹಾಗಾಗಿ ನಮ್ಮ ಇಂದ್ರಿಯಗಳು ಕೂಡ ಅಪರಿಪೂರ್ಣವಾದದ್ದು. ಅಂತಹ ಒಂದು ಅಪರಿಪೂರ್ಣವಾದ ಇಂದ್ರಿಯಗಳನ್ನ ಹೊಂದಿದಂತಹ ಬದ್ಧಾತ್ಮರು ನಾವು ಏನನ್ನೇ ಸೃಷ್ಟಿ ಮಾಡಿದ್ರು, ಅಂದ್ರೆ ಏನನ್ನೇ ನಾವು ಏನಂತ ಹೇಳಿದ್ರೆ ಸಂಶೋಧನೆ ಮಾಡುವಂಥದ್ದು, ಏನೇನೋ ಒಂದು ಹೊಸದಾಗಿ ಆವಿಷ್ಕಾರ ಮಾಡುವಂಥದ್ದು, ಏನೇ ಮಾಡಿದ್ರು ಕೂಡ ಅದು ನಮ್ಮ ಹಾಗೆ, ಅಂದ್ರೆ ನಮ್ಮ ಜ್ಞಾನದ ಹಾಗೆಯೇ ಅಪರಿಪೂರ್ಣವಾಗಿಯೇ ಉಳಿಯುತ್ತೆ. ಅಂದ್ರೆ ಉದಾಹರಣೆಗೆ ನಾವು ನೋಡಿದ್ವಿ ಹೇಗೆ ಅಂದ್ರೆ, ಈಗ ನಾವು ಯಾವ್ದಾದ್ರೂ ಒಂದು ನಮ್ಮ ತಂತ್ರಜ್ಞಾನವನ್ನ ಬಳಸಿ ಕಂಪ್ಯೂಟರ್ ಅನ್ನಿರ್ಬೋದು ಅಥವಾ ತುಂಬಾ ಹಳೆಯ ಒಂದು ವಿಚಾರ ಅಂತಂದ್ರೆ, ಆಗ ಅವರು ಕಂಡು ಹಿಡಿದದ್ದು ವಾಚ್ ಹೇಗೆ ಕೆಲಸ ಮಾಡುತ್ತೆ, ಇದೆಲ್ಲವೂ ಕೂಡ ಅವೆಲ್ಲ ಕೂಡ ಪರಿಪೂರ್ಣವಾದ ಒಂದು ವಿಷಯಗಳೇ ಆಗಿ ಉಳಿಯುತ್ತೆ. ಯಾಕಂದ್ರೆ ಅದರಿಂದ ಇನ್ನೇನು ಆ ಹೊಸದಾಗಿ ಉತ್ಪತ್ತಿ ಅವುಗಳೇ ಮಾಡೋದಿಲ್ಲ. ಆದ್ರೆ ಭಗವಂತನ ಸೃಷ್ಟಿಯಾದಂತಹ ನಾವು ಮುಂದಿನ ಒಂದು ಆ ಜೀವಿಗಳಿಗೆ ಒಂದು ಅವಕಾಶ ಕೊಡುವ ಹಾಗೆ ನಾವು ಜನ್ಮವನ್ನ ನೀಡ್ತೀವಿ. ಆ ರೀತಿ ಈ ಒಂದು ನಾವು ಸೃಷ್ಟಿ ಮಾಡಿದಂತಹ ರೋಬೋಗಳಿರ್ಬೋದು, ನಾವು ಸೃಷ್ಟಿ ಮಾಡಿದಂತಹ ಕಂಪ್ಯೂಟರ್ ಇರ್ಬೋದು, ನಾವು ಸೃಷ್ಟಿ ಮಾಡಿದಂತಹ ಈ ಒಂದು ತಂತ್ರಜ್ಞಾನದಿಂದ ಇನ್ನೊಂದು ಜೀವಕ್ಕೆ ನಾವು ಆ ಜನ್ಮವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅವುಗಳ ಮೂಲಕ. ಹಾಗೆ ಭಗವಂತನ ಸೃಷ್ಟಿ ಅದೆಷ್ಟು ಪರಿಪೂರ್ಣ ಅಂತ ಇರೋದಕ್ಕೆ ನಾವು ನೋಡ್ತೀವಿ. ಭಗವಂತ ಒಂದು ಚಕ್ರದ ರೀತಿಯಲ್ಲಿ ಎಲ್ಲವನ್ನ ಕೂಡ ಮಾಡಿದ್ದಾನೆ ಅಂತ. ಅಂದ್ರೆ ಅವನ ಸೃಷ್ಟಿಯಲ್ಲಿ ಈಗ ಒಂದು ನೀರು ಸಮುದ್ರದಲ್ಲಿ ಇದೆ, ಅದು ಉಪ್ಪಾಗಿದೆ. ಅವನ ಒಂದು ಅದ್ಭುತವಾದ ಸೃಷ್ಟಿ ಹೇಗಿದೆ ಅಂತಂದ್ರೆ, ಈಗ ಸಾಧಾರಣವಾಗಿ ನಾವು ನೋಡ್ತೀವಿ, ನಿಂತ ನೀರು ಒಂದೇ ಜಾಗದಲ್ಲಿ ನಿಂತ್ರೆ ಅದು ಆ ಶುದ್ಧವಾಗಿರುತ್ತಾ? ಹರೇ ಕೃಷ್ಣ. ನೀರು ಒಂದೇ ಕಡೆ ನಿಂತಲ್ಲೇ ನಿಂತ್ರೆ ತುಂಬಾ ಕಾಲ ಅದು ಶುದ್ಧವಾದ ನೀರಾಗಿರುತ್ತಾ? ಆಗಿರಲ್ಲ ಶುದ್ಧವಾಗಿ. ಶುದ್ಧವಾದ ನೀರಾಗಿರುವುದಿಲ್ಲ. ಇಲ್ಲಿ ಭಗವಂತ ಅಷ್ಟು ದೊಡ್ಡ ಸಮುದ್ರವನ್ನ ಕೊಟ್ಟಿದ್ದಾನೆ. ಭೂಮಿ ಮೇಲೆ ಮುಕ್ಕಾಲು ಭಾಗ ಇರುವಂತದ್ದು ನೀರೇ. ಆದ್ರೆ ಆ ನೀರಿಗೆ ಉಪ್ಪನ್ನ ಹಾಕಿದ್ದಾನೆ. ಅದರಿಂದ ಆ ನೀರು ಕೊಳೆಯೋದಿಲ್ಲ. ಕೊಳೆತ್ರೆ ಏನಾಗತ್ತೆ, ವಾಸನೆ ಬರುತ್ತೆ. ಮತ್ತೆ ಅದು ಏನಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯ ಒಂದು ಜೀವಿಗಳು, ಕ್ರಿಮಿಗಳಿಗೆ ಕಾರಣ ಆಗುತ್ತೆ. ಆದ್ರೆ ಇಲ್ಲಿ ಅಷ್ಟೊಂದು ಸಾಗರದಷ್ಟು ನೀರಲ್ಲಿ ಉಪ್ಪನ್ನ ಬೆರೆಸಿದ್ದಾನೆ. ಮತ್ತೆ ಆ ನೀರು ಯಾವಾಗ ಎಲ್ಲಿ ಎಷ್ಟು ಬೇಕೋ ಅಷ್ಟು ಈ ಒಂದು ಸೂರ್ಯನ ಶಾಖಕ್ಕೆ ಅದು ಆವಿಯಾಗಿ ಮೋಡವಾಗುವಂತೆ ಮಾಡಿದ್ದಾನೆ. ಆ ಒಂದು ದೇವತೆಗಳು ಅದಕ್ಕೆ ಮೂಲ ಕಾರಣ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಆ ಮೋಡಗಳು ಎಲ್ಲಿ ಯಾವಾಗ ಎಷ್ಟು ಮಳೆನ ಸುರಿಸ್ಬೇಕೋ ಅಷ್ಟು ಸುರಿಸುತ್ತೆ. ಮತ್ತೆ ಪ್ರತಿಯೊಂದು ಜೀವಿಗಳಿಗೂ ಕೂಡ ಬೇಕಾದಷ್ಟು ಆ ನೀರನ್ನ ಅದು ಒದಗಿಸುತ್ತೆ. ಆ ನೀರಿನಿಂದ ನಾವೇನ್ ಮಾಡ್ತೀವಿ, ಅದನ್ನ ಬಳಸ್ತೀವಿ. ನಂತರ ಅದು ನದಿಗಳಾಗಿ ಮತ್ತೆ ಸಾಗರವನ್ನ ಸೇರುತ್ತೆ. ಈ ಒಂದು ಚಕ್ರ ಹೇಗೆ ಅದು ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅದೇ ರೀತಿ ಜೀವಿಗಳಿಗೆ ಆಹಾರವನ್ನು ಕೂಡ ಭಗವಂತ ಅದೇ ರೀತಿ ಒದಗಿಸ್ತಾನೆ. ಅಂದ್ರೆ ಈಗ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂತಂದ್ರೆ, ಈ ಒಂದು ಪ್ರಾಣಿಗಳು, ಹಸು ಅವೆಲ್ಲವೂ ಕೂಡ ಏನ್ ಮಾಡ್ತವೆ, ಹುಲ್ಲನ್ನ ತಿಂತವೆ. ಮತ್ತೆ ನಮಗೆ ಹಾಲನ್ನ ಕೊಡ್ತವೆ. ಆ ಹಾಲನ್ನ ನಾವು ಬಳಸ್ತೀವಿ. ಮತ್ತೆ ಆ ಹಸುವಿನ ಸಗಣಿ ಮತ್ತೆ ಅದನ್ನ ಗೊಬ್ಬರವಾಗಿ ಬಳಸ್ತೀವಿ. ಆ ಗೊಬ್ಬರದಿಂದ ಮತ್ತೆ ಗಿಡ ಮರಗಳನ್ನ ಬೆಳೆಸ್ತೀವಿ. ಹೀಗೆ ಆ ಗಿಡ ಮರಗಳನ್ನ ಬೆಳೆಸುವಾಗ ಬರುವಂತಹ ಒಂದು ಸಸ್ಯಗಳನ್ನ ಹಸು ಆಹಾರವಾಗಿ ಸ್ವೀಕಾರ ಮಾಡುತ್ತೆ. ಹೀಗೆ ಭಗವಂತ ಅವನ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೂಡ ಪರಿಪೂರ್ಣ. ಅವನು ಏನನ್ನೇ ಸೃಷ್ಟಿಸಿರ್ಲಿ ಅದೆಲ್ಲವೂ ಕೂಡ ಅವನಂತೆ ಪರಿಪೂರ್ಣವಾದದ್ದಾಗಿರುತ್ತೆ. ಅವನಿಂದ ಹೊರಹೊಮ್ಮಿದ ಕಾರಣ ಅವನಲ್ಲಿ ಶಕ್ತಿ ಕಡಿಮೆ ಆಗ್ಲಿಲ್ಲ, ಅಥವಾ ಅವನಲ್ಲಿ ಆ ಸಂಪೂರ್ಣತೆ ಅನ್ನುವಂಥದ್ದು ಕಡಿಮೆ ಆಗ್ಲಿಲ್ಲ. ಭಗವಂತ ಅವನು ಯಾವಾಗಲೂ ಸಂಪೂರ್ಣನಾಗಿಯೇ ಇರ್ತಾನೆ. ಹಾಗೆ ನಾವು ಇನ್ನೊಂದು ಉದಾಹರಣೆ ನೋಡಿದ್ವಿ. ಭಗವಂತನಿಗೆ ನೈವೇದ್ಯ ಪ್ರಸಾದವನ್ನು ಅರ್ಪಿಸಿದಾಗ ಭಗವಂತ ಅದನ್ನ ಸ್ವೀಕರಿಸ್ತಾನೆ, ಮತ್ತೆ ಅದನ್ನ ಮತ್ತೆ ನಮಗೆ ಸಂಪೂರ್ಣವಾಗಿ ಹಿಂದಿರುಗಿಸ್ತಾನೆ ಅಂತ. ಹಾಗೆ ಭಗವಂತ ಅನ್ನುವಂಥದ್ದು ಅವನ ಸೃಷ್ಟಿ ಅನ್ನುವಂಥದ್ದು ಪ್ರತಿಯೊಂದು ಕೂಡ ಪರಿಪೂರ್ಣವಾದ್ದು ಅಂತ ತಿಳಿದ ನಾವು ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಲ್ಲಿ 3 ಹಂತಗಳನ್ನ ನೋಡಿದ್ವಿ. ಒಂದು ಬ್ರಹ್ಮ ಸಾಕ್ಷಾತ್ಕಾರ, ಇನ್ನೊಂದು ಪರಮಾತ್ಮ ಸಾಕ್ಷಾತ್ಕಾರ, ಹಾಗೂ ಭಗವಾನ್ ಸಾಕ್ಷಾತ್ಕಾರ. ಆ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದು ಆಂಶಿಕ ಸಾಕ್ಷಾತ್ಕಾರ. ಅಲ್ಲಿ ನಾವು ನೋಡ್ತೀವಿ, ಮೊದಲಿಗೆ ಅವರು ಶಾಶ್ವತತೆ, ಭಗವಂತನ ಒಂದು ಶಾಶ್ವತತೆಯ ಬಗ್ಗೆ ಮತ್ತೆ ಅವನ ಶಕ್ತಿಗಳ ಬಗ್ಗೆ ತಿಳಿತಾರೆ. ನಂತರ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಅವರು ಭಗವಂತನ ಒಂದು
ಶಾಶ್ವತತೆಯ ಜೊತೆಯಲ್ಲಿ ಜ್ಞಾನವನ್ನು, ಆ ಭಗವಂತನ ಜ್ಞಾನವನ್ನು ಕೂಡ ತಿಳಿದಿರ್ತಾರೆ. ನಂತರ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರದಲ್ಲಿ ಭಗವಂತನ ಜೊತೆ ಸಂಪರ್ಕ, ರಸ ವಿನಿಮಯ ಮಾಡೋದ್ರಿಂದ ಅವರು ಶಾಶ್ವತತೆಯನ್ನು, ಪೂರ್ಣ ಜ್ಞಾನವನ್ನು, ಜೊತೆಯಲ್ಲಿ ಆ ಒಂದು ಆನಂದದ ಒಂದು ಆ ರುಚಿಯನ್ನು ಕೂಡ ಕಾಣ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಹೀಗೆ ಭಗವಂತನ ಒಂದು ಸಾಕ್ಷಾತ್ಕಾರದ ಬಗ್ಗೆ ತಿಳಿದಿದೀವಿ. ನಂತರ ನಾವು ದೇವೋತ್ತಮ ಪರಮ ಪುರುಷ, ಅವನು ಹೇಗೆ ಈ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ, ಆ ಸೃಷ್ಟಿಯನ್ನ ಮಾಡೋದಕ್ಕೆ 24 ಘಟಕಾಂಶಗಳನ್ನ ಬಳಸಿದ್ದಾನೆ. ಆ 24 ಘಟಕಾಂಶಗಳನ್ನ ಅವನು ಆ ಅವನ ಒಂದು ನಿಯಂತ್ರಣದಲ್ಲಿ ಹೇಗೆ ಅದನ್ನ ಸೃಷ್ಟಿ ಮಾಡ್ತಾನೆ, ಲಯಗೊಳಿಸ್ತಾನೆ, ಮತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಅವನಿಗೆ ಹೊರಗಿನಿಂದ ಬೇರೆ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ತನ್ನಲ್ಲಿಯೇ ಅವನು ಅನೇಕ ಶಕ್ತಿಗಳನ್ನ ಹೊಂದಿದ್ದಾನೆ. ಆ ಶಕ್ತಿಗಳ ಮೂಲಕ ಅದನ್ನ ಅವನು ಮಾಡ್ತಾನೆ ಅನ್ನುವಂಥದ್ದನ್ನ ನೋಡಿದ್ವಿ. ಮತ್ತೆ ನಮ್ಮನ್ನ ಯಾಕೆ ಭಗವಂತ ಸೃಷ್ಟಿ ಮಾಡಿದ ಅಂತಂದ್ರೆ, 84 ಲಕ್ಷ ಯೋನಿಗಳು ಏನಿದೆ, ಆ ಒಂದು 84 ಲಕ್ಷ ಯೋನಿಗಳಲ್ಲಿ 4 ಲಕ್ಷ ಯೋನಿಗಳು ಮನುಷ್ಯ ಜನ್ಮ. ಅದನ್ನ ಎಲ್ಲ ಯೋನಿಗಳ ಅಂತ್ಯದಲ್ಲಿ ನಾವು ಮನುಷ್ಯ ಜನ್ಮವನ್ನ ಪಡಿತೀವಿ. ಮನುಷ್ಯ ಜನ್ಮ ಅನ್ನುವಂಥದ್ದು ಅದು ಅತ್ಯಂತ ದುರ್ಲಭವಾದದ್ದು. ಪ್ರಾಣಿ ಜನ್ಮದಲ್ಲಿ ನಮಗೆ ಯಾವುದೇ ಪಾಪ ಪುಣ್ಯಗಳು ಲೆಕ್ಕಾಚಾರ ಬರುವುದಿಲ್ಲ. ಯಾಕಂದ್ರೆ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಆ ಜನ್ಮವೇ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಅಲ್ಲಿ ಪಾಪ ಪುಣ್ಯದ ಲೆಕ್ಕಾಚಾರ ಬರುವುದಿಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಭಗವಂತ ನಮ್ಗೆ ಅನೇಕ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಅಲ್ಲಿ ನಮಗೆ ಮಾಡುವಂತ ಪ್ರತಿಯೊಂದು ಕರ್ಮಕ್ಕೂ ಪ್ರತಿಕ್ರಿಯೆಗಳು ಅನ್ನುವಂಥದ್ದು ಇರುತ್ತೆ. ಈಗ ಒಂದು ಸಿಂಹ ಇನ್ನೊಂದು ಜಿಂಕೆಯನ್ನ ಕೊಂದು ತಿಂದ್ರೆ ಅದಕ್ಕೆ ಕರ್ಮ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ಅದರ ಆಹಾರ ಅದೇನೆ, ಭಗವಂತ ನಿರ್ಧಾರ ಮಾಡಿದ್ದಾನೆ, ಅದಕ್ಕೆ ಆಹಾರ ಅದೇನೆ. ಅದು ನಮ್ಮ ಹಾಗೆ ಯಾವುದೇ ಒಂದು ಧಾನ್ಯಗಳನ್ನ ಅಥವಾ ಗಿಡ ಮರಗಳನ್ನ ತಿಂದು ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಹಾಗಂತ ಸುಮ್ನೆ ಯಾವುದೇ ಒಂದು ಪ್ರಾಣಿಯನ್ನ, ದುರ್ಬಲವಾದ ಪ್ರಾಣಿಯನ್ನ ಅದು ಬೇಟೆಯಾಡಿ ಸುಮ್ಮನೆ ಅದನ್ನ ಕೊಲ್ಲೋದಿಲ್ಲ. ಅದು ತನ್ನ ಆಹಾರದ ಅವಶ್ಯಕತೆಗಾಗಿ ಮಾತ್ರ ಮಾಡುತ್ತೆ. ಆದ್ರೆ ಮನುಷ್ಯರು, ನಾವು ಆತರ ಮಾಡಿದ್ರೆ ನಮಗೆ ಅದರಿಂದ ಕರ್ಮದ ಪ್ರತಿಕ್ರಿಯೆಗಳು ಆಗುತ್ತೆ. ಯಾಕೆ ಅಂತಂದ್ರೆ, ನಮಗೆ ಭಗವಂತ ಅವನು ಅನುಮತಿ ಕೊಟ್ಟಿರುವಂತದ್ದು ಪತ್ರಂ ಪುಷ್ಪಂ ಫಲಂ ತೋಯಂ, ಅದನ್ನ ಭಗವಂತನಿಗೆ ಅರ್ಪಿಸಿ ನಾವು ಅದನ್ನ ಸ್ವೀಕಾರ ಮಾಡಬಹುದು ಅಂತ. ಹಾಗಿರ್ಬೇಕಾದ್ರೆ ನಾವು ಇನ್ನೊಂದು ಜೀವಿಗಳಿಗೆ ಹಿಂಸೆ ಕೊಡುವಂತೆ ನಮಗೆ ಅನುಮತಿ ಕೊಟ್ಟಿಲ್ಲ. ಇಲ್ಲಿ ಯಾರು ಈ ಒಂದು ಮನುಷ್ಯ ಜನ್ಮವನ್ನ ಸದುಪಯೋಗ ಪಡಿಸ್ಕೋತಾರೆ ಅಂತವ್ರು ಈ ಭೌತಿಕ ಭವಬಂಧನವನ್ನ ದಾಟೋದಿಕ್ಕೆ ಮನುಷ್ಯ ಜನ್ಮ ಅನ್ನುವಂಥದ್ದು ಅವರಿಗೆ ಅತ್ಯಂತ ಏನಂತ ಹೇಳ್ತಾರೆ, ಪ್ರಮುಖವಾದ ಒಂದು ಘಟ್ಟ. ಹಾಗಾಗಿ ಆ ವ್ಯಕ್ತಿ ಅದನ್ನ ಸದುಪಯೋಗ ಪಡಿಸ್ಕೊಂಡೆ ಅವನೇನಾದ್ರೂ ದುರುಪಯೋಗ ಪಡಿಸ್ಕೊಂಡ ಅಂತಂದ್ರೆ, ಅದನ್ನ ಇಂದ್ರಿಯ ಭೋಗದಲ್ಲಿ ಪ್ರಾಣಿಗಳ ಹಾಗೆ ಜೀವನವನ್ನ ಮಾಡಿದ ಅಂತಂದ್ರೆ, ಮತ್ತೆ ಅವನಿಗೆ ಆ ಪ್ರಾಣಿ ಜನ್ಮವನ್ನ ಪಡ್ಕೊಳ್ಳುವಂತ ಮತ್ತೊಂದು ಅವಕಾಶ. ಹಾಗಾಗಿ ಅವನು ಮತ್ತೆ ಈ ಒಂದು ಭವಸಾಗರವನ್ನ ದಾಟಕ್ಕೆ ಆಗದೆ ಈ ಒಂದು ಭವಬಂಧನದಲ್ಲಿಯೇ ಉಳ್ಕೊಳ್ತಾನೆ ಅನ್ನೋದನ್ನ ನೋಡ್ತೀವಿ. ನಂತರ ಮುಂದುವರಿಸ್ತಾ, ನಮ್ಮ ಬದುಕಿನ ಉಳಿವಿಗೆ ಪ್ರಕೃತಿಯಲ್ಲೇ ಪೂರ್ಣ ವ್ಯವಸ್ಥಿತ ಎಂಬುದು ನಮಗೆ ಗೊತ್ತಿಲ್ಲವಾದ್ದರಿಂದ ನಾವು ಇಂದ್ರಿಯ ಸುಖವೆಂಬ ಪೂರ್ಣವೆನ್ನಲಾದ ಜೀವನವನ್ನು ಸೃಷ್ಟಿಸುವ ಸಲುವಾಗಿ ಪ್ರಕೃತಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ. ಅಂದ್ರೆ ಇಲ್ಲಿ ನಾವು ಆನಂದವನ್ನ ಬಯಸ್ತೀವಿ. ಪ್ರತಿಯೊಂದು ಜೀವಿ ಕೂಡ ಆನಂದವನ್ನೇ ಬಯಸ್ತಾರೆ. ಆದ್ರೆ ವಾಸ್ತವದಲ್ಲಿ ಆನಂದ ಅನ್ನುವಂಥದ್ದು ಅದು ದೇವೋತ್ತಮ ಪರಮ ಪುರುಷನ ಸಂಪರ್ಕಕ್ಕೆ ಬರೋದ್ರಿಂದ ಸಿಗುತ್ತೆ. ಹಾಗೆ ನಾವು ಮಾಡದಿರ ನಮ್ಮ ಈ ಒಂದು ಇಂದ್ರಿಯ ಭೋಗದಲ್ಲಿಯೇ ಹೆಚ್ಚು ಹೆಚ್ಚು ಆನಂದವನ್ನ ಹುಡುಕೋ ಪ್ರಯತ್ನ ಮಾಡಿದಷ್ಟು ಏನಾಗುತ್ತೆ, ನಮಗೆ ಅಲ್ಲಿ ಕರ್ಮ ಬಂಧನ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗುತ್ತೆ. ಆ ಕರ್ಮ ಬಂಧನ ಆಗ್ಬಾರ್ದು ಅನ್ನೋದಾದ್ರೆ ನಾವು ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಿಸಿ ಅವನ ಜೊತೆಗೆ ಸಂಬಂಧವನ್ನು ಏರ್ಪಡಿಸಿಕೊಂಡು ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ಅಲ್ಲಿ ಅದು ಪರಿಪೂರ್ಣತೆಯನ್ನ ಪಡೆಯುತ್ತೆ. ಹಾಗೆ ಮಾಡ್ದಿರ ಭಗವಂತನಿಂದ ದೂರ ಹೋಗಿ ನಾವೇನಾದ್ರೂ ಮಾಡಿದ್ರೆ ನಾವು ಮಾಯೆಯ ಒಂದು ಬಲೆಯಲ್ಲಿ ಸಿಕ್ಕಾಕೋತೀವಿ. ಅದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ದೇಹದ ಒಂದು ಭಾಗವಾದಂತಹ ಕೈ, ಅದನ್ನ ನಾವು ಕತ್ತರಿಸಿದ್ರೆ, ಕೈಯನ್ನ ದೇಹದಿಂದ ಬೇರೆ ಮಾಡಿದ್ರೆ ಆ ಕೈ ನೋಡೋದಕ್ಕೆ ಕೈಯ ಹಾಗೆಯೇ ಇರುತ್ತೆ. ಆದ್ರೆ ಅದು ಕೈ ಅದಕ್ಕೂ ಮುಂಚೆ ಏನು ಕೆಲಸಗಳನ್ನ ಮಾಡ್ತಿತ್ತು ಆ ಕೆಲಸಗಳನ್ನ ಮಾಡೋದಕ್ಕೆ ಅದರಿಂದ ಸಾಧ್ಯ ಆಗುತ್ತಿಲ್ಲ ಅಂತ. ಆದ್ರೆ ಉದಾಹರಣೆಗೆ ಪ್ರಭುಪಾದರು ಕೂಡ ಹೇಳ್ತಾರೆ, ಈ ಫ್ಯಾಕ್ಟರಿಯಲ್ಲಿ ದೊಡ್ಡ ದೊಡ್ಡ ಮಿಷಿನ್ಗಳಿರುತ್ತೆ. ಆ ಮಷಿನ್ಗಳಿಗೆ ತುಂಬಾ ಈ ಒಂದು ನಟ್ ಬೋಲ್ಟ್ಗಳನ್ನ ಹಾಕಿರ್ತಾರೆ. ಅದರಲ್ಲಿ ಯಾವ್ದಾದ್ರೂ ಒಂದು ಸಣ್ಣದಾದಂತಹ ಒಂದು ನಟ್ ಅಥವಾ ಬೋಲ್ಟ್ ಆ ಒಂದು ಮಿಷಿನ್ ಇಂದ ಅದು
ಆ ಬಿಚ್ಚಿ ಕೆಳಗಡೆ ಬಿತ್ತು ಅಂತಂದ್ರೆ ಮಷೀನ್ಸ್ ಆಮೇಲೆ ಕೂಡ ಸ್ವಲ್ಪ ಸಮಯ ಕೆಲಸ ಮಾಡ್ತಿರ್ಬೋದು, ಆದ್ರೆ ಆ ನಟ್ ಬೋಲ್ಟು ಅದಕ್ಕೆ ಯಾವುದೇ ಮಹತ್ವ ಇಲ್ಲ ಅಂತ. ಈಗ ನಿಮ್ಮನೇಲೂ ಅಷ್ಟೇ ಏನಾದ್ರೂ ಒಂದು ಸಾಮಾನು ಇರುತ್ತೆ, ಅದರ ಒಂದು ಭಾಗ ಅದು ಬೇಡವಾದ ರೀತಿಯಲ್ಲಿ ಅದು ಆ ಒಂದು ಮಿಷಿನ್ ಇಂದ ಹೊರಗಡೆ ಬಂತು ಅಂದ್ರೆ ಅದಕ್ಕೆ ಏನಾದ್ರೂ ಬೆಲೆ ಕಟ್ತೀರಾ ನೀವು? ಅದನ್ನ ಎತ್ಕೊಂಡು ಹೋಗಿ ಬೇರೆ ಯಾರಿಗಾದ್ರೂ ಕೊಟ್ರೆ ಅದಕ್ಕೆ ಹೆಚ್ಚು ಹಣ ಸಿಗುತ್ತಾ ನಿಮ್ಗೆ? ಹರೇ ಕೃಷ್ಣ. ಸಿಗಲ್ಲ ಮಾತಾಜಿ, ಸಿಗಲ್ಲ. ಹಾಗೆ ನಮಗೂ ಅಷ್ಟೆ, ನಾವು ಭಗವಂತನ ಅವಿಭಾಜ್ಯ ಅಂಗ. ಅವನ ಜೊತೆಯಲ್ಲಿ ಇದ್ದಾಗ ಮಾತ್ರನೇ ನಮಗೊಂದು ಬೆಲೆ ಇರುತ್ತೆ. ಅದರಿಂದ ಹೊರಗಡೆ ಬಂದ್ವಿ ಅಂತಂದ್ರೆ, ಅವನಿಂದ ದೂರ ಆದ್ವಿ ಅಂತಂದ್ರೆ ನಮಗೂ ಕೂಡ ಯಾವುದೇ ಶಕ್ತಿಯೂ ಇರೋದಿಲ್ಲ, ಯಾವುದೇ ಮಹತ್ವ ಇರೋದಿಲ್ಲ, ಯಾವುದೇ ಬೆಲೆ ಇರೋದಿಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ದೇಹದ ಭಾಗವಾದಂತಹ ಕೈ ಕತ್ತರಿಸಿದ ಮೇಲೂ ಕೂಡ ಅದು ಕೈ ಹಾಗೆ ಕಾಣುತ್ತೆ. ಆದ್ರೆ ಅದಕ್ ಮುಂಚೆ ಅದು ದೇಹದಲ್ಲಿದ್ದಾಗ ಏನೆಲ್ಲ ಕೆಲಸ ಮಾಡ್ತಿತ್ತು ಆ ಕೆಲಸಗಳನ್ನ ಅದರಿಂದ ಮಾಡೋದಕ್ಕೆ ಅದರಲ್ಲಿ ಶಕ್ತಿ ಅನ್ನುವಂಥದ್ದು ಉಳಿಯೋದಿಲ್ಲ ಅಂತ. ಹಾಗೆ ನಾವು ಕೂಡ ಭಗವಂತನ ಅವಿಭಾಜ್ಯ ಅಂಗಗಳು, ವಿಭಿನ್ನ ಅಂಶಗಳು. ಅವನ ಜೊತೆ ಸಂಬಂಧದಲ್ಲಿ ಇದ್ದಾಗ ಮಾತ್ರನೇ ನಮಗೆ ಆ ಶಕ್ತಿ, ಪರಿಪೂರ್ಣತೆ, ಆನಂದ ಎಲ್ಲವೂ ಕೂಡ ಸಿಗೋದಕ್ಕೆ ಸಾಧ್ಯ. ಆದ್ರೆ ಅವನಿಂದ ದೂರ ಆದ್ವಿ ಅಂತಂದ್ರೆ ನಮಗೆ ಅದು ಯಾವುದೂ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾನವ ಜೀವನದ ಪರಿಪೂರ್ಣತೆಯನ್ನು ಒಬ್ಬನ ಅರಿಬೇಕು ಅಂತಂದ್ರೆ, ಅದರ ಪರಿಪೂರ್ಣತೆಯನ್ನು ಒಬ್ಬನು ತಿಳಿಬೇಕು ಅಂತಂದ್ರೆ ಅವನೇನ್ ಮಾಡಬೇಕು? ಪೂರ್ಣನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಅದು ಸಾಧ್ಯ. ದೇವೋತ್ತಮ ಪರಮ ಪುರುಷನೇ ಪರಿಪೂರ್ಣ. ಅವನ ಸೇವೆಯಲ್ಲಿ ಯಾವಾಗ ನಾವು ತೊಡಗ್ತೀವಿ ಆಗ ಮಾತ್ರನೇ ನಮಗೆ ನಿಜವಾದ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯ. ಈ ಜಗತ್ತಿನಲ್ಲಿ ಎಲ್ಲಾ ಸೇವೆಗಳು, ಅದು ಎಂಥದೇ ಸೇವೆ ಆಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಅಥವಾ ಜಾತಿ ಸಂಬಂಧದಲ್ಲಿ ಅಂತಾರಾಷ್ಟ್ರೀಯವಾಗಿರ್ಬೋದು, ಅಂತರ್ಗ್ರಹವಾಗಿರ್ಬೋದು ಅಂತೆಲ್ಲ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲವನ್ನೂ ಕೂಡ ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಜೊತೆ ಸಮನ್ವಯಗೊಳಿಸ್ಬೇಕು ಅಂತ ಇದ್ದಾರೆ. ಆ ಭಗವಂತನ ಜೊತೆ ಅದನ್ನ ನಾವು ಮಾಡಿದಾಗ ಮಾತ್ರ, ಅವನನ್ನ ಕೇಂದ್ರವನ್ನಾಗಿರಿಸಿಕೊಂಡು ಆ ಕಾರ್ಯವನ್ನ ಮಾಡಿದಾಗ ಮಾತ್ರ ನಾವು ಆ ಪರಿಪೂರ್ಣತೆಯನ್ನ ಹೊಂದ್ತೀವಿ. ಆದ್ರೆ ಅವನಿಂದ ದೂರ ಆದ್ವಿ ಅಂತಂದ್ರೆ ಆ ಪರಿಪೂರ್ಣತೆ ಅನ್ನುವಂಥದ್ದು ಅದು ನಮಗೆ ಸ್ವತಃ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಮಂತ್ರ ಒಂದು, ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ್ ಜಗತ್ಯಾಜಗತ್ ತೇನ ತಿಕ್ತೇನ ಭುಂಜಿತ ಮಾಘೃದ ಕಸ್ಯ ಸ್ವಿದ್ದನಂ. ಅದರಲ್ಲಿ ಮೊದಲನೇ ಮಂತ್ರ ಇದು, ಈಶೋಪನಿಷತ್ತಿನ ಮೊದಲನೇ ಮಂತ್ರ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ. ಓದಿ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಜಿಂತಾ ಮಾಂ ಘೃತಃ ಕಸ್ಯ ಸ್ವಿದ್ದನಂ. ಓದಿ ಮಾತಾಜಿ. ಅರ್ಥ. ಅರ್ಥ ಓದ್ಬೇಕು ಮಾತಾಜಿ. ಹಾ ಮಾತಾಜಿ. ಈಶಾ ಭಗವಂತನಿಂದ, ಹವ್ಯಾಸಂ ನಿಯಂತ್ರಿಸಲ್ಪಟ್ಟಿದೆ, ಇದಂ ಹಿ ಸರ್ವಂ ಎಲ್ಲವೂ, ಯತ್ಕಿಂಚಂ ಏನೇನು, ಜಗತ್ಯಾಂ ಈ ಜಗತ್ತಿನಲ್ಲಿ, ಜಗತ್ ಚರಾಚರ ವಸ್ತುಗಳೆಲ್ಲ, ತೇನ ಅವನಿಂದ, ತ್ಯಕ್ತೇನ ತೆಗೆದಿಟ್ಟ, ಭುಜಿಂತ ನೀನು ಸ್ವೀಕರಿಸಬೇಕು, ಮೃಗದಃ ಬಯಸಬೇಡ, ಕಸ್ಯ ಸ್ವಿದ್ ಯಾರ, ಧನವನ್ನು. ಈ ಅನುವಾದ ಓದ್ಬೇಕು ಮಾತಾಜಿ. ಓದಿ ಮಾತಾಜಿ. ಅನುವಾದ: ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯಕವಾದ ವಸ್ತುಗಳನ್ನು ಮಾತ್ರ, ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರರ ವಸ್ತುಗಳನ್ನು ಸ್ವೀಕರಿಸಬಾರದು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದಿ. ಇಲ್ಲ ಮಾತಾಜಿ, ಅದೊಂದು ಹೇಳ್ಬಿಡ್ತೇನೆ. ಇದೇನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲನೇ ಶ್ಲೋಕದಲ್ಲಿ ಪ್ರತಿಯೊಂದರ ಒಡೆಯ ದೇವೋತ್ತಮ ಪರಮ ಪುರುಷ. ಅದು ಲೌಕಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಯಾವುದೇ ಇರ್ಬೋದು, ಅಲ್ಲಿ ಇರುವಂತಹ ಚರಾಚರ ವಸ್ತುಗಳು ಅಂದ್ರೆ ಜೀವ ಇರುವಂತದ್ದು, ಜೀವ ಇಲ್ಲದೆ ಇರುವಂತದ್ದು ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಹೀಗೆ ಪ್ರತಿಯೊಂದು ಕೂಡ ಅವನ ಒಂದು ಅಧೀನದಲ್ಲಿದೆ. ಹೀಗಿರ್ಬೇಕಾದ್ರೆ ಭಗವಂತ ಏನ್ ಮಾಡಿದಾನೆ, ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಬೇಕಾದಂತಹ ಎಲ್ಲಾ ಮೂಲಭೂತ ಅವಶ್ಯಕತೆಗಳನ್ನ ಅವನು ಪೂರೈಸ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಲೋಭದಿಂದ, ಅತಿ ಆಸೆಯಿಂದ ನಾವೇನ್ ಮಾಡ್ತೀವಿ, ಇನ್ನೂ ಬೇಕು ಮತ್ತು ಬೇಕು ಅನ್ನುವಂಥದ್ದು, ಮತ್ತೆ ಭಗವಂತನ ಒಡೆತನವನ್ನ ಸ್ವೀಕಾರ ಮಾಡದೆ ಹೋಗುವಂಥದ್ದು, ಎಲ್ಲವೂ ಕೂಡ ಮಿಥ್ಯಾಹಂಕಾರದಿಂದ ನನ್ನದು ಅಂತ ಭಾವಿಸುವಂಥದ್ದು, ಮತ್ತೆ ಇತರರ ವಸ್ತುಗಳನ್ನು ಕೂಡ ನನ್ನದೇ ಅಂತ ಕಬಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡುವಂಥದ್ದು. ಇದನ್ನ ನಾವು
ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಟಿದ್ದಾನೆ. ಅವನು ಕೊಟ್ಟದ್ರಲ್ಲಿ ತೃಪ್ತಿನ ಪಡ್ಕೊಂಡು ನಾವು ನಮಗೆ ಸಿಕ್ಕಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು, ಮನುಷ್ಯ ಜನ್ಮವನ್ನ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಇನ್ನೇನಾದ್ರೂ ಓದ್ತೀರಾ ಭಾವಾರ್ಥ? ಮಾತಾಜಿ, ಮಾತಾಜಿ. ವೈದಿಕ ಜ್ಞಾನ ನಿರ್ದಿಷ್ಟವಾದದ್ದು, ಏಕೆಂದರೆ ಅದು ಸ್ವತಃ ಭಗವಂತನಿಂದ ಆರಂಭವಾಗಿ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದದ್ದು. ಭಗವಂತನೇ ವೇದ ಜ್ಞಾನದ ಮೊದಲ ಮಾತನ್ನು ಆಡಿದ್ದು ಮತ್ತು ಅದು ದಿವ್ಯವಾದ ಮೂಲಗಳಿಂದ ನಮಗೆ ಬಂದಿದೆ. ಭಗವಂತನು ಆಡಿದ ಮಾತುಗಳನ್ನು ಅಪೌರುಷೇಯ ಎಂದು ಕರೆಯುತ್ತಾರೆ. ಅಂದರೆ ಆ ಮಾತುಗಳನ್ನು ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ ಎಂದರ್ಥ. ಲೌಕಿಕ ಜಗತ್ತಿನಲ್ಲಿ ಬದುಕಿರುವ ವ್ಯಕ್ತಿಗೆ 4 ದೋಷಗಳಿರುತ್ತವೆ. 1, ಅವನು ತಪ್ಪುಗಳನ್ನು ಮಾಡುವುದು ಖಂಡಿತ. 2, ಅವನು ಭ್ರಮೆಗೆ ಒಳಗಾಗುತ್ತಾನೆ. 3, ಅವನಿಗೆ ಇತರರನ್ನು ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಮತ್ತು 4, ಅವನು ಇಂದ್ರಿಯಗಳು ಅಪರಿಪೂರ್ಣ. ಈ 4 ನ್ಯೂನ್ಯತೆಗಳಿಂದಾಗಿ ಒಬ್ಬನು ಸರ್ವವ್ಯಾಪಿ ಜ್ಞಾನದ ಪರಿಪೂರ್ಣ ಮಾಹಿತಿಯನ್ನು ನೀಡಲಾರನು. ವೇದಗಳು ಅಂತ ಅಪರಿಪೂರ್ಣ ವ್ಯಕ್ತಿಗಳಿಂದ ರಚಿತವಾದವಲ್ಲ. ಅದನ್ನು ಮೊದಲು ಸೃಷ್ಟಿಯಾದ ಜೀವಿಯಾದ ಬ್ರಹ್ಮನ ಹೃದಯದೊಳಗೆ ಉಪದೇಶಿಸಲಾಯಿತು. ಬ್ರಹ್ಮನು ಈ ಜ್ಞಾನವನ್ನು ತನ್ನ ಪುತ್ರರಿಗೂ ಶಿಷ್ಯರಿಗೂ ಪ್ರಸಾರ ಮಾಡಿದನು. ಅವರು ಹೀಗೆಯೇ ಒಬ್ಬರಿಗೊಂದೊಬ್ಬರಿಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇನ್ನೊಂದು ಓದ್ಲಾ ಮಾತಾಜಿ? ಇರಿ ಮಾತಾಜಿ, ಹೇಳ್ಬಿಡ್ತೀನಿ. ಸೊ ಇಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಈ ಒಂದು ಜ್ಞಾನ, ವೇದಗಳ ಜ್ಞಾನ ಅನ್ನುವಂಥದ್ದು ಏನಿದೆ, ವೈದಿಕ ಜ್ಞಾನ, ಅದನ್ನ ಯಾರು ನೀಡಿರುವಂತದ್ದು ನಮಗೆ? ಯಾರಿಂದ ಬಂದಿರುವಂತದ್ದು ವೇದಗಳು? ಇದು ಕೃಷ್ಣನಿಂದ. ದೇವೋತ್ತಮ ಪರಮ ಪುರುಷನಿಂದಲೇ ಬಂದಿರುವಂತದ್ದು. ಆ ಕಾರಣದಿಂದ ಇದನ್ನ ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಅಂತಂದ್ರೆ ಏನು ಅಂದ್ರೆ, ಈ ಮಾನವರು, ಭೂಮಿ ಮೇಲಿರುವಂತಹ ಸಾಧಾರಣ ಮಾನವರು ನೀಡಿರುವಂತದ್ದಲ್ಲ, ಅದು ದೇವೋತ್ತಮ ಪರಮ ಪುರುಷರು ಕೊಟ್ಟಿರುವಂತದ್ದು. ಈ ಒಂದು ಅಪೌರುಷೇಯ ಧರ್ಮ ಗ್ರಂಥಗಳು, ಭಗವಂತ ಕೊಟ್ಟಿರುವಂತಹ ವೇದಗಳು ಅನ್ನುವಂಥದ್ದು. ಆದ್ರೆ ಇದನ್ನ ಸಾಧಾರಣ ವ್ಯಕ್ತಿ ಕೊಟ್ಟಿದ್ರೆ ಅವನಲ್ಲಿ ದೋಷಗಳು ಇರ್ತಾ ಇತ್ತು. ಆದ್ರೆ ಕೊಟ್ಟಿರುವಂತದ್ದು ಭಗವಂತನಾದ ಕಾರಣ ಅವನಲ್ಲಿ ಈ 4 ರೀತಿಯ ದೋಷಗಳು ಇಲ್ಲ. ಯಾವ್ದೆಲ್ಲ 4 ರೀತಿಯ ದೋಷಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ತಪ್ಪುಗಳು ಮಾಡದೇ ಇರೋದು, ಭ್ರಮೆಗೊಳಗಾಗಬಾರ್ದು, ಮತ್ತೆ ಇತರನ್ ಮೋಸ ಮಾಡಬಾರ್ದು, ಮತ್ತೆ ಅವ್ರ ಇಂದ್ರಿಯಗಳು ಅಪೂರ್ವವಾಗಿರುತ್ತೆ ಅಂತ ಮಾತಾಜಿ. ಇಲ್ಲಿ ಭಗವಂತ ಅವನು ಯಾವುದೇ ತಪ್ಪನ್ನ ಮಾಡುವಂತವನಲ್ಲ. ಅವನು ಎಂತದೇ ಭ್ರಮೆಗಳಿಗೆ ಒಳಗಾಗೋದಿಲ್ಲ, ಮತ್ತೆ ಅವನಿಗೆ ಮೋಸ ಮಾಡುವ ಪ್ರವೃತ್ತಿ ಇಲ್ಲ. ಹಾಗೆ ಅವನ ಇಂದ್ರಿಯಗಳು ಅದು ಪರಿಪೂರ್ಣವಾಗಿದೆ. ಹಾಗಾಗಿ ಅವನು ಕೊಟ್ಟಿರುವಂತಹ ವೇದ ಜ್ಞಾನ ಅನ್ನುವಂಥದ್ದು ಕೂಡ ಪರಿಪೂರ್ಣವಾದದ್ದೇ ಆಗಿದೆ. ಅದು ಸಾಧಾರಣ ವ್ಯಕ್ತಿಗಳು ಕೊಟ್ಟಿದ್ದಿದ್ರೆ ಅದು ಅಪರಿಪೂರ್ಣವಾದದ್ದು ಆಗಿರ್ತಾ ಇತ್ತು. ಆದ್ರೆ ಇದನ್ನ ಮೊದಲು ಅವನು ಯಾರಿಗೆ ತಿಳಿಸ್ಕೊಟ್ಟ? ಈ ಜ್ಞಾನವನ್ನ ಮೊದಲು ಯಾರಿಗೆ ಕೊಟ್ಟ? ಬ್ರಹ್ಮನ ಹೃದಯದಲ್ಲಿ ಅವನು ಇದನ್ನ ಉಪದೇಶಿಸಿದ. ನಂತರ ಬ್ರಹ್ಮ ಅದನ್ನ ತನ್ನ ಶಿಷ್ಯರು ಮತ್ತೆ ಮಕ್ಕಳು ಅವರಿಗೆ ಈ ಒಂದು ಜ್ಞಾನವನ್ನು ಅವನು ಪ್ರಸಾರ ಮಾಡಿದ. ಹೀಗೆ ಅದು ಒಂದು ಪರಂಪರೆಯಲ್ಲಿ ಮುಂದುವರೆದುಕೊಂಡು ಬಂದಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಓದ್ತೀನಿ ಮಾತಾಜಿ. ಭಗವಂತನು ಪೂರ್ಣ ಅಥವಾ ಎಲ್ಲದರಲ್ಲೂ ಪರಿಪೂರ್ಣನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗುವ ಸಾಧ್ಯತೆಯೇ ಇಲ್ಲ. ಆದರೆ ಚೇತನ ವಸ್ತುಗಳು 2 ಪ್ರಕೃತಿ ನಿಯಮಗಳಿಂದ ಮತ್ತು ಕೊನೆಗೆ ಭಗವಂತನ ಶಕ್ತಿಯಿಂದ ನಿಯಂತ್ರಿಸಲ್ಪಟ್ಟಿವೆ. ಈ ಈಶೋಪನಿಷತ್ ಯಜುರ್ವೇದಕ್ಕೆ ಸೇರಿದ್ದು. ಇದರಲ್ಲಿ ಈ ಜಗತ್ತಿನೊಳಗಿರುವ ಸಕಲ ವಸ್ತುಗಳ ಒಡೆಯನಾರು ಎಂಬುದರ ಬಗ್ಗೆ ಮಾಹಿತಿ ಇದೆ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಪರ ಅಥವಾ ಅಪರ ಪ್ರಕೃತಿಗಳನ್ನು ಚರ್ಚಿಸುವಾಗ ಈ ಅಂಶವನ್ನು ಖಚಿತವಾಗಿ ಹೇಳಿದೆ. ಗೀತಾ ಶ್ಲೋಕ 7.4 ಮತ್ತು 5, ಪ್ರಕೃತಿ ತತ್ವಗಳು ಭೂಮಿ, ಅಗ್ನಿ, ಜಲ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳು ಎಲ್ಲವೂ ಭಗವಂತನ ಅಪರ ಅಥವಾ ಐಹಿಕ ಶಕ್ತಿಗೆ ಸೇರಿದವು. ಆದರೆ ಜೀವಿಯು ಭಗವಂತನ ಪರ ಪ್ರಕೃತಿ, ಉಚ್ಚ ಶಕ್ತಿ, 2 ಪ್ರಕೃತಿಗಳು ಅಥವಾ ಶಕ್ತಿಗಳು ಭಗವಂತನಿಂದ ಹೊಮ್ಮಿದವೆ. ಕೊನೆಗೆ ಅವನೇ ಅಸ್ತಿತ್ವವುಳ್ಳ ಸಕಲ ವಸ್ತುಗಳ ನಿಯಾಮಕ. ಪರ ಅಥವಾ ಅಪರ ಪ್ರಕೃತಿಗೆ ಸೇರದ ಯಾವುದೂ ಈ ಜಗತ್ತಿನಲ್ಲಿಲ್ಲ. ಆದ್ದರಿಂದ ಎಲ್ಲವೂ ಪರಮಪುರುಷನ ಆಸ್ತಿ. ಪರಮಪುರುಷ ಅಥವಾ ದೇವೋತ್ತಮ ಪರಮಪುರುಷ ಪರಿಪೂರ್ಣ ವ್ಯಕ್ತಿ.
ತನ್ನ ನಾನಾ ಬಗೆಯ ಶಕ್ತಿಗಳ ಮೂಲಕ ಎಲ್ಲವನ್ನೂ ಸರಿಹೊಂದಿಸುವ ಪೂರ್ಣವಾದ ಬುದ್ಧಿಶಕ್ತಿ ಅವನಿಗಿದೆ. ಪರಮ ಪುರುಷನನ್ನು ಅನೇಕ ವೇಳೆ ಅಗ್ನಿಗೆ ಹೋಲಿಸಲಾಗಿದೆ. ಸಾವಯವ ಅಥವಾ ನಿರವಯವ ವಸ್ತುವನ್ನು ಆ ಅಗ್ನಿಯ ಶಾಖ ಮತ್ತು ಬೆಳಕುಗಳಿಗೆ ಹೋಲಿಸಲಾಗಿದೆ. ಅಗ್ನಿಯು ಶಕ್ತಿಯನ್ನು ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಪಸರಿಸುವಂತೆ ಭಗವಂತನು ತನ್ನ ಶಕ್ತಿಯನ್ನು ನಾನಾ ರೂಪಗಳಲ್ಲಿ ಪ್ರದರ್ಶಿಸುತ್ತಾನೆ. ಹೀಗೆ ಅವನು ಎಲ್ಲದರ ನಿಯಂತ್ರಕ, ಪೋಷಕ ಮತ್ತು ನಿಯಾಮಕ. ಅವನೇ ಎಲ್ಲದರ ಜ್ಞಾತೃ ಮತ್ತು ದಾತ. ಅವನು ಕಲ್ಪನೆಗೆ ನಿಲುಕದ ಶಕ್ತಿಗಳನ್ನು, ಶಕ್ತಿ, ಸಂಪತ್ತು, ಖ್ಯಾತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳನ್ನು ಉಳ್ಳವನು. ಮಾನವನು ಅದನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು. ಭಗವಂತನಿಗೆ ಯಾರೂ ಯಾವುದರ ಒಡೆಯರೂ ಅಲ್ಲ. ಭಗವಂತನು ನಮಗೆ ಎಷ್ಟು ಕೊಡುತ್ತಾನೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಹಸು ಹಾಲನ್ನು ಕೊಡುತ್ತದೆ, ಆದರೆ ಅದು ಹಾಲನ್ನು ಕುಡಿಯುವುದಿಲ್ಲ. ಅದು ಹುಲ್ಲನ್ನು, ಬೂಸವನ್ನು ತಿನ್ನುತ್ತದೆ. ಅದರ ಹಾಲು ಮನುಷ್ಯರಿಗಾಗಿ ಮೀಸಲು. ಭಗವಂತನ ವ್ಯವಸ್ಥೆ ಹೀಗಿರುತ್ತದೆ. ಅವನು ತಮಗಾಗಿ ಯಾವ ವಸ್ತುಗಳನ್ನು ಮೀಸಲಿಟ್ಟಿರುವನೋ ಅವುಗಳಿಂದ ನಾವು ತೃಪ್ತರಾಗಿರಬೇಕು. ನಮ್ಮಲ್ಲಿರುವ ವಸ್ತುಗಳು ನಿಜವಾಗಿ ಯಾರಿಗೆ ಸೇರಿದವೆಂಬುದನ್ನು ನಾವು ಸದಾ ಚಿಂತಿಸಬೇಕು. ಧನ್ಯವಾದಗಳು ಪ್ರಭುಜಿ. ಒಂದ್ ನಿಮಿಷ ಪ್ರಭುಜಿ, ನಾನು ಇಲ್ಲಿವರೆಗೂ ಹೇಳ್ಬಿಡ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಹೀಗೆ ಭಗವಂತ ಅವನು ಸಂಪೂರ್ಣನಾದವನು, ಎಲ್ಲದರಲ್ಲೂ ಕೂಡ ಪರಿಪೂರ್ಣನಾದ್ದರಿಂದ ಅವನಿಂದ ಏನೆಲ್ಲ ಬಂದಿದೆ ಪ್ರಕೃತಿ ಎಲ್ಲವೂ ಕೂಡ ಅದು ಹೇಗೆ ನಡೀತಿದೆ ಅಂದ್ರೆ ಅವನ ಒಂದು ಅಧೀನದಲ್ಲಿ ನಡೀತಿದೆ. ಮತ್ತೆ ಅವನಿಂದ ಸೃಷ್ಟಿಯಾದದ್ದು ಚೇತನ, ಅಚೇತನ, ಅಂದ್ರೆ ಅದು ಜಡವಸ್ತು ಇರ್ಬೋದು ಅಥವಾ ಜೀವಿಗಳಿರ್ಬೋದು, ಅವೆಲ್ಲವನ್ನು ಕೂಡ ಭಗವಂತ ಅವನ ಪ್ರಕೃತಿ ನಿಯಮಗಳಿಂದ ಮತ್ತೆ ಅವನ ಶಕ್ತಿಗಳಿಂದ ಅದನ್ನ ಅವನು ನಿಯಂತ್ರಿಸ್ತಾ ಇದ್ದಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಕೂಡ ಅವನಲ್ಲಿ ಸೃಷ್ಟಿಯಾದದ್ದು ಅವುಗಳು ಭಗವಂತನ ನಿಯಂತ್ರಣದಲ್ಲಿಯೇ ಇರುತ್ತೆ. ಅದನ್ನ ಅವನು ತನ್ನ ಶಕ್ತಿಗಳು ಅಂತಂದ್ರೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯೋಗಮಾಯಿಯ ಮೂಲಕ, ಈ ಭೌತಿಕ ಜಗತ್ತಿನಲ್ಲಿ ಮಹಾಮಾಯಿಯ ಒಂದು ನಿಯಂತ್ರಣದಲ್ಲಿ ಅವನು ಎಲ್ಲವನ್ನು ಕೂಡ ಅವನ ಒಂದು ಆಜ್ಞೆಯ ಮೇರೆಗೆ ಪ್ರತಿಯೊಂದು ನಡೀತಿದೆ ಅನ್ನೋದು. ಮತ್ತೆ ಈ ಈಶೋಪನಿಷತ್ ಅನ್ನುವಂಥದ್ದು ಕೂಡ ಅದು ಯಜುರ್ವೇದಕ್ಕೆ ಸೇರಿದ್ದು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಏನನ್ನ ತಿಳಿತೀವಿ ಅಂದ್ರೆ ಜಗತ್ತಿನೊಳಗೆ ಇರುವಂತಹ ಸಕಲ ವಸ್ತುಗಳ ಒಡೆಯ ಯಾರು ಅನ್ನುವಂತಹ ಮಾಹಿತಿ ನಮ್ಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲದಕ್ಕೂ ಕೂಡ ಮೂಲ ಪುರುಷ ಯಾರು, ಎಲ್ಲವೂ ಕೂಡ ಯಾರಿಗೆ ಸೇರಿರುವಂತದ್ದು ಅನ್ನೋದನ್ನ ನಾವು ಈಶೋಪನಿಷತ್ತಿನ ಮೂಲಕ ತಿಳ್ಕೊತಾ ಇದೀವಿ. ಯಾರಿಗೆ ಸೇರಿರುವಂತದ್ದು ಪ್ರತಿಯೊಂದು ಕೂಡ ಭಗವಂತನಿಗೆ ಸೇರಿರುವಂತದ್ದು. ಇಲ್ಲಿ ಪರಾಶಕ್ತಿ, ಅಪರಾಶಕ್ತಿ ಅಂತ ಕರೀತಾರೆ. ಒಂದು ಪರಾಶಕ್ತಿ ಅಂತಂದ್ರೆ ನಾವು ಜೀವಿಗಳು ಬಂದು ನಾವು ಪರಾಶಕ್ತಿ ಅಂತಂದ್ರೆ ಭಗವಂತನ ಶಕ್ತಿಗಳು. ಮತ್ತೆ ಅಪರಾಶಕ್ತಿ ಅಂತಂದ್ರೆ ಅದು ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಪಂಚಮಹಾಭೂತಗಳು, ಇವೆಲ್ಲವೂ ಕೂಡ ಅದು ಭಗವಂತನ ಬಹಿರಂಗ ಶಕ್ತಿ ಅಥವಾ ಅಪರಾಶಕ್ತಿ ಅಂತ ಕರೀತಾರೆ. ಈ ಎರಡೂ ಶಕ್ತಿಗಳು ಭಗವಂತನಿಗೆ ಸಂಬಂಧಪಟ್ಟವು. ಹಾಗಾಗಿ ಎಲ್ಲವೂ ಕೂಡ ವಾಸ್ತವದಲ್ಲಿ ಈ ಸೃಷ್ಟಿಯಲ್ಲಿ ಯಾವ್ದೆಲ್ಲ ನಾವು ನೋಡ್ತಾ ಇದೀವಿ ಅದೆಲ್ಲವೂ ಕೂಡ ಒಂದು ಪರಾಶಕ್ತಿಗೆ ಸೇರಿರ್ಬೇಕು. ಪರಾಶಕ್ತಿ ಅಂದ್ರೆ ಜೀವಿಗಳಾಗಿರ್ಬೇಕು, ವಿಭಿನ್ನ ಅಂಶಗಳಾಗಿರ್ಬೇಕು. ಅಥವಾ ಅಪರಾಶಕ್ತಿ ಅಂತಂದ್ರೆ ಅವು ಈ ಭೌತಿಕ ಜಗತ್ತಿಗೆ ಸೇರಿರುವಂತ ವಸ್ತುಗಳಾಗಿರ್ಬೇಕು, ಅಂದ್ರೆ ಒಂದು ಜಡ ವಸ್ತುಗಳಾಗಿರ್ಬೇಕು. ಹಾಗಾಗಿ ಈ ಜಡ ವಸ್ತು ಇರ್ಬೋದು ಅಥವಾ ಜೀವಿಗಳಿರ್ಬೋದು, ಚಲಿಸುವಂತದ್ದು, ಚಲಿಸದೇ ಇರುವಂತದ್ದು, ಎಲ್ಲವೂ ಕೂಡ ವಾಸ್ತವದಲ್ಲಿ ಸೇರಿರುವಂತದ್ದು. ಅವೆಲ್ಲವೂ ಕೂಡ ಭಗವಂತನ ಆಸ್ತಿ, ಅವನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಎಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು. ಅವನದೇ ಎಲ್ಲವೂ ಕೂಡ ಅವನೇ ಒಡೆಯ, ಅವನ ನಿಯಂತ್ರಕ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಇಲ್ಲಿ ಭಗವಂತ ಅವನೇನ್ ಮಾಡ್ತಾ ಇದ್ದಾನೆ, ಪರಮ ಪುರುಷ ಅಥವಾ ದೇವೋತ್ತಮ ಪರಮ ಪುರುಷ, ಪರಿಪೂರ್ಣ ವ್ಯಕ್ತಿ, ತನ್ನ ಒಂದು ನಾನಾ ಬಗೆಯ ಶಕ್ತಿಗಳ ಮೂಲಕ ಎಲ್ಲವನ್ನ ಅವನು ಸರಿಹೊಂದಿಸುವ ಪೂರ್ಣವಾದ ಬುದ್ಧಿಶಕ್ತಿ ಅವನಿಗಿದೆ. ಭಗವಂತನಿಗೆ ಎಲ್ಲವೂ ಕೂಡ ಇದೆ. ಭಗವಂತನನ್ನ ಭಗವಾನ್ ಅಂತ ಕರಿತಾ ಇದ್ವಿ ಅಂದ್ರೆ ಅವನಲ್ಲಿ ಯಾವ್ದೆಲ್ಲ ಗುಣಗಳಿದೆ ಅಂತ. ಹರೇ ಕೃಷ್ಣ. ಭಗವಾನ್ ಪದದ ಅರ್ಥವನ್ನ ನಾವು ಭಗವದ್ಗೀತೆ ನೋಡಿದೀವಿ. ಯಾರನ್ನ ಭಗವಾನ್? ಸಂಪತ್ತು, ಖ್ಯಾತಿ, ಸೌಂದರ್ಯ ಮತ್ತು ಜ್ಞಾನ ಮತ್ತು ವೈರಾಗ್ಯ, ಇವು ಷಡೈಶ್ವರ್ಯ. ಈ ಷಡೈಶ್ವರ್ಯಗಳನ್ನ ಪರಿಪೂರ್ಣವಾಗಿ ಹೊಂದಿರುವಂತವನು, ಅವುಗಳನ್ನ ಪರಿಪೂರ್ಣವಾಗಿ ಹೊಂದಿರುವಂತವನೇ ನಿಜವಾದ ಭಗವಾನ್ ಅಂತ ಕರೆಯುವಂತದ್ದು. ಹಾಗಾಗಿ ಇಲ್ಲಿ ಭಗವಂತನ ಶಕ್ತಿ ಎಷ್ಟಿದೆ ಅಂತಂದ್ರೆ ನಾವು ನೋಡ್ತೀವಿ. ಭಗವಂತ ಅವನಿನ್ನು ಬಾಲಕನಾಗಿರುವಾಗ್ಲೇ ಗೋವರ್ಧನ ಗಿರಿಯನ್ನ ಎತ್ತಾನೆ. ಅಷ್ಟು ಶಕ್ತಿ ಯಾರಿಗಾದ್ರೂ ಇದೆಯಾ? ಅದು ಕಿರುಬೆರಳಿನ ಮೇಲೆ.
ಅಷ್ಟೊಂದು ಶಕ್ತಿ ಭಗವಂತನಲ್ಲಿ ಇದೆ. ಮತ್ತೆ ಸಂಪತ್ತನ್ನ ಹೇಳಿದಾಗ ಅವ್ರು ಏನಂತಾರೆ ಅಂದ್ರೆ, ಭಗವಂತನಿಗೆ 16,108 ಹೆಂಡತಿಯರು. ಅಷ್ಟು ಜನರಿಗೆ ಅವನು ರತ್ನ ಖಚಿತ ಅರಮನೆಗಳನ್ನ ಮಾಡಿರ್ತಾನೆ. ಆ ಅರಮನೆಗಳಲ್ಲಿ ಭಗವಂತ ಸ್ವಯಂ ಅವನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರ್ತಾನೆ. ಮತ್ತೆ ಅವನ ಆ ಸಂಪತ್ತನ್ನ ನೋಡೋದಕ್ಕೆ ಮಹಾವಿಷ್ಣು ಕೂಡ ಒಮ್ಮೆ ಬರ್ತಾನೆ, ಆಶ್ಚರ್ಯವಾಗಿ ಪಟ್ಕೊಂಡು ಇಷ್ಟೊಂದು ಸಂಪತ್ಭರಿತವಾದಂತಹ ಒಂದು ಅರಮನೆಗಳನ್ನ ಭಗವಂತ ಹೇಗೆ ಮಾಡಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ ಅನ್ನೋದನ್ನ ನೋಡೋದಕ್ಕೆ ಸ್ವಯಂ ವಿಷ್ಣು ಲಕ್ಷ್ಮೀ ಪತಿ ಅವನೇ ಬರ್ತಾನೆ. ಅಷ್ಟೊಂದು ಸಂಪತ್ತು ಭಗವಂತನಲ್ಲಿದೆ. ಖ್ಯಾತಿ ಅಂತಂದ್ರೆ ಈಗ ನಾವು ನೋಡ್ತೀವಿ 5,000 ವರ್ಷಗಳ ಹಿಂದೆ ಕೃಷ್ಣ ಬಂದದ್ದು, ಈಗಲೂ ಕೂಡ ನಾವು ಅವನ ಬಗ್ಗೆ ಮಾತನಾಡ್ತೀವಿ. ಅಷ್ಟೊಂದು ಖ್ಯಾತಿ ಅನ್ನುವಂಥದ್ದು ಭಗವಂತ ಹೊಂದಿರ್ತಾನೆ. ಸೌಂದರ್ಯ, ಕೃಷ್ಣ ಅನ್ನೋ ಪದ ಹೇಳುವಂಥದ್ದು ಆಕರ್ಷತೀತಿ ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣ ಅನ್ನೋ ಪದನೇ ಎಲ್ಲರನ್ನೂ ಆಕರ್ಷಿಸುತ್ತೆ ಅಂತ. ಅಷ್ಟೊಂದು ಸುಂದರವಾದ ಒಂದು ರೂಪವನ್ನ ಭಗವಂತ ಪಡೆದಿದ್ದಾನೆ. ಹಾಗೆ ಇಲ್ಲಿ ಜ್ಞಾನ, ಎಲ್ಲ ವೇದಗಳು ಸ್ವಯಂ ಅವನಿಂದಲೇ ಬಂದಿರುವಂತದ್ದು. ಅದಕ್ಕಿಂತ ಹೆಚ್ಚಿನ ಜ್ಞಾನ ಇನ್ನೊಂದಿಲ್ಲ. ವೇದಾಂತ ಸೂತ್ರಗಳು ಎಲ್ಲವನ್ನು ಕೂಡ ವೇದವ್ಯಾಸರು ರಚಿಸಿದ್ದಾರೆ. ಆ ಎಲ್ಲವೂ ಕೂಡ ಸ್ವತಃ ಆರಂಭದಲ್ಲಿ ಬಂದಿರುವಂತದ್ದು ಅವನಿಂದಲೇ. ಹಾಗಾಗಿ ಅವನು ಪೂರ್ಣ ಜ್ಞಾನವನ್ನು ಹೊಂದಿದ್ದಾನೆ. ಅದೇ ಸಮಯದಲ್ಲಿ ವೈರಾಗ್ಯ ಕೂಡ ಹೊಂದಿದ್ದಾನೆ. ವೈರಾಗ್ಯ ಅಂತಂದ್ರೆ ಅವನು ಯಾವುದಕ್ಕೂ ಕೂಡ ಹೆಚ್ಚು ಅಟ್ಯಾಚ್ಮೆಂಟ್ ಇಲ್ಲ ಅನ್ನುವಂಥದ್ದು. ಉದಾಹರಣೆಗೆ ನಾವು ನೋಡ್ತೀವಿ, ರಾಮನಾಗಿ ಬಂದಾಗ ದಶರಥ ಮಹಾರಾಜ ನಾಳೆ ಅವ್ರಿಗೆ ಪಟ್ಟಾಭಿಷೇಕ ಅಂದ್ರೆ ಒಂದು ದಿನ ಹಿಂದೆ ಅವನು ಹೇಳ್ತಾನೆ, ನೀನ್ ಕಾಡಿಗೆ ಹೋಗ್ಬೇಕು ಅಂತ. ಅವನಿಗೆ ಯಾವುದೇ ಬೇಸರ ಇಲ್ಲ. ಅವನು ಪಟ್ಟಾಭಿಷೇಕ ಆಗಿದ್ರೆ ಎಷ್ಟು ಸಂತೋಷವಾಗಿ ಅದನ್ನ ಸ್ವೀಕಾರ ಮಾಡ್ತಿದ್ನೋ ಅಷ್ಟೇ ಸಂತೋಷವಾಗಿ ಅವನು ಕಾಡಿಗೆ ಕೂಡ ಹೋಗ್ತಾನೆ. ಅದೇ ರೀತಿಯಲ್ಲಿ ಕೃಷ್ಣನು ಅಷ್ಟೇ, ಅವನು ಮಥುರೆಯನ್ನ ಬಿಟ್ಟು ಮತ್ತೆ ವೃಂದಾವನವನ್ನು ಬಿಟ್ಟು ಮತ್ತೆ ಮಥುರೆಗೆ ವಾಪಸ್ ಹೋಗ್ಬೇಕಾಗಿ ಬರುತ್ತೆ. ಅಕ್ರೂರ ಬಂದು ಕರ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ತುಂಬಾ ತುಂಬಾ ಪ್ರಿಯವಾದವರು, ಈಗಲೂ ಕೂಡ ಗೋಲೋಕ ವೃಂದಾವನದಲ್ಲಿ ಅವರ ಜೊತೆಯಲ್ಲೇ ಅವನಿರೋದು, ಅವರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಂದಾಗ್ಲೂ ಕೂಡ ಭಗವಂತ ಆ ವೈರಾಗ್ಯ ಮೂರ್ತಿಯಾಗಿ ಅವನು ಹೇಗೆ ನಡ್ಕೊಂಡ ಅನ್ನೋದನ್ನ ನೋಡ್ತೀವಿ. ಹೀಗೆ ಈ ಎಲ್ಲಾ ಶಕ್ತಿಗಳು, ಈ ಎಲ್ಲಾ ಗುಣಗಳು ಅವನಲ್ಲಿ ಇರುವ ಕಾರಣ ಅವನು ದೇವೋತ್ತಮ ಪರಮ ಪುರುಷ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವನಲ್ಲಿರುವಂತಹ ಶಕ್ತಿಗಳು ಮತ್ತೆ ಗುಣಗಳು ಅದು ಯಾವ ರೀತಿ ಇದೆ ಅಂತಂದ್ರೆ ಹೋಲಿಕೆ ಮಾಡ್ತಾ ಇದ್ದಾರೆ. ಈಗ ಬೆಂಕಿಯಲ್ಲಿ ಬೆಳಕು ಮತ್ತೆ ಶಾಖ ಇದೆ, ಅದೇ ರೀತಿ ಭಗವಂತನಲ್ಲಿ ಈ ಎಲ್ಲ ಶಕ್ತಿಗಳು ಮತ್ತೆ ಅನೇಕ ಗುಣಗಳು ಅವನಲ್ಲಿ ಇದೆ. ಅವೆಲ್ಲವೂ ಕೂಡ ಹೊರಹೊಮ್ಮುತ್ತೆ. ಹೇಗೆ ಬೆಂಕಿ ಇದ್ರೆ ಅಲ್ಲಿ ಬೆಳಕು ಶಾಖ ಇರುತ್ತೆ, ಅಲ್ಲಿ ದೇವೋತ್ತಮ ಪರಮ ಪುರುಷ ಇದ್ದಾನೆ ಅಂದ್ರೆ ಅವನ ಶಕ್ತಿಗಳು ಕೂಡ ಅವು ಅವನಿಂದ ಬರ್ತಾ ಇರುತ್ತೆ. ಮತ್ತೆ ಅವೆಲ್ಲವೂ ಕೂಡ ಪರಿಪೂರ್ಣವಾದದ್ದು, ಹಾಗಾಗಿ ಅವನ ಒಂದು ನಿಯಂತ್ರಣದಲ್ಲಿ ಇರುವಂತದ್ದು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಓಕೆ, ಈಗ ಭಗವಂತನ ಒಂದು ಈ ಎಲ್ಲ ವಿಚಾರಗಳನ್ನ ಬುದ್ಧಿವಂತನಾದಂತಹ ಮಾನವ ಅವನು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಿಳ್ಕೊಳ್ಳೋ ಮೂಲಕ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಒಂದು ಭಗವದ್ಗೀತೆಯಲ್ಲಿ ನಾವು ಶಾಂತಿ ಮಂತ್ರವನ್ನ ಓದಿದ್ವಿ. ಯಾರಿಗಾದ್ರೂ ನೆನಪಿದೆಯಾ ಭಗವದ್ಗೀತೆ ಶಾಂತಿ ಮಂತ್ರ ಯಾವುದು ಅಂತ? ಹರೇ ಕೃಷ್ಣ. ಭೋಕ್ತಾರಂ ಮತಜಿ ಭೋಕ್ತಾರಂ ಯಜ್ಞ ತಪಸಾಂ ಓದಿದ್ವಿ ಮತಜಿ. ಭೋಕ್ತಾರಂ ಯಜ್ಞ ತಪಸಾ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದರ ಒಡೆಯ ಭಗವಂತ, ಎಲ್ಲದರ ನಿಯಂತ್ರಕ ಭಗವಂತ, ಎಲ್ಲ ಜೀವಿಗಳ ಹಿತೈಷಿ ಭಗವಂತ. ಅವನ ಒಂದು ಏನ್ ಮಾಡ್ತಾರೆ ಭಗವಂತ, ಅವನು ಎಲ್ಲರಿಗೂ ಕೂಡ ಬೇಕಾಗಿರುವಂತದನ್ನ ನೋಡ್ಕೊಡುವಂತವನು ಅವನೇ ಆಗಿದ್ದಾನೆ. ಹಾಗಾಗಿ ಇದನ್ನ ಯಾರು ತಿಳಿತಾರೆ ಅವರು ಶಾಂತಿಯನ್ನ ನೆಮ್ಮದಿಯನ್ನ ಪಡಿತಾರೆ ಅಂತ. ಹಾಗೆ ಮಾನವ ಜನ್ಮ ಸಿಕ್ಕಿದಾಗ ನಾವು ಈ ನಿಜವಾದ ಜ್ಞಾನವನ್ನು ಪಡಿಬೇಕು ಅಂತ. ಎಲ್ಲದರ ಒಡೆತನ ಅನ್ನುವಂಥದ್ದು, ನಿಯಂತ್ರಣ ಅನ್ನುವಂಥದ್ದು ಅದು ಭಗವಂತನಿಗೆ ಸೇರಿರುವಂಥದ್ದು. ಪ್ರತಿಯೊಬ್ಬರನ್ನು ಕೂಡ ನೋಡ್ಕೊಳ್ಳುವಂತವ್ರು ಕೂಡ ಸ್ವತಃ ಭಗವಂತನೇ ಆಗಿದ್ದಾನೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹಸುವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಹಸು ನಮಗೆ ಹಾಲನ್ನ ಕೊಡುತ್ತೆ. ಆದ್ರೆ ಆ ಹಾಲನ್ನ ಯಾವತ್ತಾದ್ರೂ ಹಸು ತಾನೇ ಕುಡಿಯುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ನಾವೇ ಕುಡಿಯೋದು. ಆದ್ರೆ ಆ ಹಸು ಏನನ್ನ ತಿನ್ನುತ್ತೆ? ಹುಲ್ಲು, ಬೋಸ. ಅದು ಆ ಒಂದು ದಾರಿಯಲ್ಲಿ ಬೆಳೆದಿರುವಂತಹ ಹುಲ್ಲನ್ನ ತಿನ್ನುತ್ತೆ, ಆದ್ರೆ ನಮ್ಗೆ ಪರಿಶುದ್ಧವಾದ ಪೌಷ್ಟಿಕವಾದ ಹಾಲನ್ನ ನೀಡುತ್ತೆ. ಹಾಗೆ ಭಗವಂತ ನಮಗೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ನಮ್ಮ ಒಂದು ಅವಶ್ಯಕತೆಗಳಿಗಾಗಿ ಇದನ್ನ ಸೃಷ್ಟಿ ಮಾಡಿದ್ದಾನೆ. ಸೊ ಆಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ನಮಗೆ ಯಾವ್ದನ್ನ ಭಗವಂತ ನಮಗೋಸ್ಕರ ನೀಡಿದ್ದಾನೆ ಅದನ್ನ ಮಾತ್ರ ಸ್ವೀಕರಿಸ್ಬೇಕು. ಅದನ್ನ ಬಿಟ್ಟು ನಾವು ಹಸುವನ್ನೇ ಕೊಂದು ತಿನ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಗಿರ್ಬೇಕಾ? ಹರೇ ಕೃಷ್ಣ, ಅದು ಸರಿನಾ? ತಪ್ಪು ಮಾತಾಜಿ. ಅದು ಅತಿಕ್ರಮಣ ಆಗತ್ತೆ. ಆಗ ನಮ್ಗೆ ಅಲ್ಲಿ ಶಿಕ್ಷೆ ಅನ್ನುವಂಥದ್ದು ಖಚಿತ ಆಗತ್ತೆ. ಮುಂದುವರಿಸ್ತಾ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ.
ಹರೇ ಓದಿ. ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಉದಾಹರಣೆಗೆ, ಮನೆಯು ಮಣ್ಣು, ಮರ, ಕಲ್ಲು, ಕಬ್ಬಿಣ, ಸಿಮೆಂಟು ಮೊದಲಾದ ವಸ್ತುಗಳಿಂದ ಆಗಿದೆ. ನಾವು ಈಶೋಪನಿಷತ್ತಿನ ಪ್ರಕಾರ ಚಿಂತಿಸುವುದಾದರೆ ಈ ಯಾವುದೇ ವಸ್ತುಗಳನ್ನು ನಾವೇ ಸ್ವತಃ ತಯಾರು ಮಾಡಲಾಗುವುದಿಲ್ಲ. ನಾವು ಅವುಗಳನ್ನೆಲ್ಲ ಒಟ್ಟಿಗೆ ತಂದು ಕೂಲಿಯವರ ಮೂಲಕ ಬೇರೆ ಬೇರೆ ಆಕಾರ ಕೊಡಬಹುದು ಅಷ್ಟೇ. ಕೂಲಿ ಕೆಲಸದವನೊಬ್ಬನು ತಾನು ಒಂದು ವಸ್ತುವನ್ನು ತಯಾರು ಮಾಡಲು ತುಂಬಾ ಕಷ್ಟಪಟ್ಟಿರುವುದರಿಂದ ತಾನೇ ಆ ವಸ್ತುವಿನ ಒಡೆಯ ಎಂದು ಹೇಳಿಕೊಳ್ಳಲಾಗುವುದಿಲ್ಲ. ಆಧುನಿಕ ಸಮಾಜದಲ್ಲಿ ಕಾರ್ಮಿಕರಿಗೂ ಬಂಡವಾಳಗಾರರಿಗೂ ಸದಾ ಭಾರೀ ಜಗಳ ಇದ್ದೇ ಇದೆ. ಈ ಜಗಳ ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪಿ ಪ್ರಪಂಚವೇ ಅಪಾಯಕ್ಕೆ ಸಿಲುಕಿದೆ. ಜನರು ಪರಸ್ಪರ ದ್ವೇಷಿಸಿ ನಾಯಿ ಬೆಕ್ಕುಗಳಂತೆ ಕಚ್ಚಾಡುತ್ತಿದ್ದಾರೆ. ಈಶೋಪನಿಷತ್ ನಾಯಿ ಬೆಕ್ಕುಗಳಿಗೆ ಉಪದೇಶ ನೀಡುವುದಿಲ್ಲ, ಆದರೆ ಅದು ಆಚಾರ್ಯರ ಮೂಲಕ ಭಗವತ್ ಸಂದೇಶವನ್ನು ಮಾನವನಿಗೆ ನೀಡಬಹುದು. ಮಾನವ ಜನಾಂಗವು ಈಶೋಪನಿಷತ್ತಿನಲ್ಲಿರುವ ವೈದಿಕ ಜ್ಞಾನವನ್ನು ಗ್ರಹಿಸಿ ಐಹಿಕ ಆಸ್ತಿಪಾಸ್ತಿಗಳ ಬಗ್ಗೆ ಕಚ್ಚಾಡಬಾರದು. ಭಗವತ್ ಕೃಪೆಯಿಂದ ಪ್ರಾಪ್ತವಾದ ಸೌಕರ್ಯಗಳಿಂದ ಮಾನವನು ತೃಪ್ತನಾಗಿರಬೇಕು. ಕಮ್ಯುನಿಸ್ಟರಾಗಿ ಬಂಡವಾಳಗಾರರಾಗಲಿ ಅಥವಾ ಇತರ ಯಾವುದೇ ಪಕ್ಷವಾಗಲಿ ತಾನೇ ಪ್ರಕೃತಿಯ ಸಂಪನ್ಮೂಲಗಳ ಒಡೆಯನೆಂದು ಹೇಳಿಕೊಂಡರೆ ಶಾಂತಿ ಸಿಕ್ಕುವುದಿಲ್ಲ. ಇದರ ಸಂಪೂರ್ಣ ಒಡೆತನ ಭಗವಂತನದು. ಬಂಡವಾಳಶಾಹಿಗಳು ಕೇವಲ ರಾಜಕೀಯ ದೊಂಬರಾಟದಿಂದ ಕಮ್ಯುನಿಸ್ಟರನ್ನು ದಮನ ಮಾಡಲಾಗುವುದಿಲ್ಲ. ಕದ್ದ ಬ್ರೆಡ್ಡಿಗಾಗಿ ಕಚ್ಚಾಡಿ ಕಮ್ಯುನಿಸ್ಟರು ಬಂಡವಾಳಶಾಹಿಗಳನ್ನು ಸೋಲಿಸಲಾಗುವುದಿಲ್ಲ. ದೇವೋತ್ತಮ ಪರಮಪುರುಷನ ಒಡೆತನವನ್ನು ಅವರು ಒಪ್ಪದಿದ್ದರೆ ಅವರು ತಮ್ಮದು ಎಂದು ಹೇಳಿಕೊಳ್ಳುವ ಎಲ್ಲ ಆಸ್ತಿಯೂ ಕದ್ದಿರುವಂತದ್ದಾಗುತ್ತದೆ. ಪರಿಣಾಮವಾಗಿ ಅವರು ಪ್ರಕೃತಿಯ ನಿಯಮಗಳಿಂದ ಶಿಕ್ಷೆಗೆ ಒಳಗಾಗಿರುತ್ತಾರೆ. ಕಮ್ಯುನಿಸ್ಟರು ಮತ್ತು ಬಂಡವಾಳಶಾಹಿಗಳು ಈ ಇಬ್ಬರ ಕೈಯಲ್ಲೂ ಪರಮಾಣು ಬಾಂಬುಗಳಿವೆ. ಇವರಿಬ್ಬರೂ ಪರಮಪ್ರಭುವಿನ ಒಡೆತನವನ್ನು ಅಂಗೀಕರಿಸದಿದ್ದರೆ ಕೊನೆಗೆ ಈ ಬಾಂಬುಗಳು ಇವೆರಡು ಪಕ್ಷಗಳನ್ನು ನಾಶ ಮಾಡುತ್ತವೆ. ಆದ್ದರಿಂದ ಇವೆರಡು ಪಕ್ಷಗಳು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಮತ್ತು ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲು ಈಶೋಪನಿಷತ್ತಿನ ಉಪದೇಶಗಳನ್ನು ಅನುಸರಿಸಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಭಗವಂತರ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಪ್ರಭುಪಾದರು ಯಾಕೆ ಭಾವಾರ್ಥದಲ್ಲಿ ಕಮ್ಯುನಿಸ್ಟ್ ಬಂಡವಾಳಶಾಹಿಗಳು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ಬೋದು. ಈ ಒಂದು ಈಶೋಪನಿಷತ್ತಿನ ಅನೇಕ ಉಪನಿಷತ್ತುಗಳಿದೆ. ಅದರಲ್ಲಿ ಪ್ರಮುಖವಾಗಿ ಈಶೋಪನಿಷತ್ತಿನ ಪ್ರಭುಪಾದರು ಈ ಒಂದು ಸಂದರ್ಭ ಯಾವ ಸಂದರ್ಭದಲ್ಲಿ ಅಂತಂದ್ರೆ ಈ 2ನೇ ಮಹಾಯುದ್ಧ ನಡೆದಂತ ಸಂದರ್ಭ. ಆಗ ಅವರು ಇದನ್ನ ಅವರ ಒಂದು ಮ್ಯಾಗಝಿನ್ ಬ್ಯಾಕ್ ಟು ಗಾಡ್ ಹೆಡ್ ಅನ್ನುವಂಥ ಮ್ಯಾಗಝಿನ್ ಅಲ್ಲಿ ಅವರು ರಚಿಸ್ತಾ ಇದ್ರು ಮತ್ತೆ ಅದನ್ನ ಪ್ರಸ್ತುತಪಡಿಸ್ತಿದ್ರು. ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ಆ ಒಂದು 2ನೇ ಮಹಾಯುದ್ಧ ನಡೆದಾಗ ಭಾರತ ಕೂಡ ಅದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಬ್ರಿಟಿಷರ ಒಂದು ಕಡೆಯಿಂದ. ಅಂತಹ ಒಂದು ಒತ್ತಡಕ್ಕೆ ಸಿಲುಕಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಕಿತ್ತಾಡ್ತಾ ಇರ್ತಾರೆ, ಕಚ್ಚಾಡ್ತಾ ಇರ್ತಾರೆ. ಅವರಿಗೆ ಒಂದು ಏನಂತ ಹೇಳ್ತಾರೆ ಉಪದೇಶವನ್ನ ನೀಡ್ತಾ ಇದ್ದಾರೆ ಪ್ರಭುಪಾದರು ಈಶೋಪನಿಷತ್ತಿನ ಮೂಲಕ. ಅಂದ್ರೆ ಎಲ್ಲವೂ ಕೂಡ ಯಾವ್ದನ್ನ ನಂದು ನಿಂದು ಅಂತ ಕಿತ್ತಾಡ್ತಾ ಇದ್ರಿ ಅದೆಲ್ಲವೂ ಕೂಡ ವಾಸ್ತವದಲ್ಲಿ ಭಗವಂತನಿಗೆ ಸೇರಿರುವಂತದ್ದು. ಅವನಿಗೆ ಸೇರಿರುವಂತದನ್ನ ನನ್ನದು ಅಂತ ನಾವು ಹೇಳ್ಕೊಂಡ್ವಿ ಅಂತಂದ್ರೆ ನಾವು
ಕಳ್ಳರಾಗ್ತೀವಿ. ಅಂದ್ರೆ ಇನ್ನೊಬ್ಬರದ ವಸ್ತುವನ್ನ ನಮ್ದು ಅಂತಂದ್ರೆ ನಾವು ಕಳ್ಳರಾಗ್ತೀವಾ ಇಲ್ವಾ? ಹರೇ ಕೃಷ್ಣ. ನಿಮ್ಮ ಅಕ್ಕಪಕ್ಕದ ಮನೆಯವರ ಮನೆಗೆ ಹೋಗಿ ಅವರ ವಸ್ತುಗಳನ್ನ ನೀವು ತಗೊಂಡು ಇದು ನಂದು ಅಂತ ಹೇಳಿದ್ರೆ ಏನಂತಾರೆ? ಕಳ್ಳರು ಅಂತಾರೆ ಮಾತಾಜಿ, ಕಳ್ಳ ಅಂತಾನೆ. ಕಳ್ಳರು. ಹಾಗೆ ಈಗ ನಾವು ನೋಡ್ತಾ ಇದೀವಿ ಈ ಭೂಮಿ ಮೇಲೆ ಇರುವಂತ ಚರಾಚರ ವಸ್ತುಗಳು ಏನೆಲ್ಲ ಇದೆ ಸೃಷ್ಟಿ ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಅದನ್ನ ಎತ್ಕೊಂಡು ನಂದು ನಿಂದು ಅಂತ ಕಿತ್ತಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದು ಉದಾಹರಣೆನ ಕೊಡ್ತಾ ಇದ್ದಾರೆ ಹೇಗೆ ಅಂತಂತ. ಅಂದ್ರೆ ಒಂದು ಮನೆಯನ್ನ ಮಾಡ್ಬೇಕು ಅಂದ್ರೆ ನಮ್ಗೆ ಮನೆ ಕಟ್ಟೋದಕ್ಕೆ ಏನೆಲ್ಲ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಮನೆಯನ್ನ ಕಟ್ಟೋದಕ್ಕೆ ನಮ್ಗೆ ಮಣ್ಣು ಬೇಕು, ಮರ ಬೇಕು, ಕಲ್ಲು ಬೇಕು, ಕಬ್ಬಿಣ ಬೇಕು, ಸಿಮೆಂಟ್ ಬೇಕು, ಈ ಎಲ್ಲ ವಸ್ತುಗಳು ಬೇಕು. ಈಗ ಮಣ್ಣನ್ನು ನಾವು ಸೃಷ್ಟಿ ಮಾಡಕ್ಕಾಗಿದ್ಯಾ? ನಾವು ನಿರ್ಮಾಣ ಮಾಡಿರೋದು ಮಣ್ಣು ಈ ಭೂಮಿ ಮೇಲೆ ಇರೋದು? ಇಲ್ಲ ಮಾತಾಜಿ, ದೇವರು ತಗೋತಾರೆ ಮರನೂ ಅಷ್ಟೇ, ಅದ ಬೀಜವನ್ನ ನಾವು ಸೃಷ್ಟಿ ಮಾಡಕ್ಕಾಗತ್ತ? ಇಲ್ಲ ಮಾತಾಜಿ, ಆಗಲ್ಲ. ಭಗವಂತನೇ ನೀಡಿರುವಂತದ್ದು. ಕಲ್ಲು, ಕಬ್ಬಿಣ, ಸಿಮೆಂಟು, ಇಲ್ಲಿ ಏನೆಲ್ಲ ನಮ್ಗೆ ಸಿಗ್ತಿದೆ ಖನಿಜಗಳು, ಆ ಖನಿಜಗಳು ಕೂಡ ಸ್ವಯಂ ಭಗವಂತನಿಂದಲೇ ಆಗಿರುವಂತದ್ದು. ಹೀಗಿರ್ಬೇಕಾದ್ರೆ ಎಲ್ಲದರ ಒಡೆಯ ಭಗವಂತ ಆಗ್ತಾನೆ. ಅದನ್ನೆಲ್ಲ ಬಳಸಿ ಒಬ್ಬ ಕೂಲಿಕರ, ಒಬ್ಬ ಮೇಸ್ತ್ರಿ ಒಂದು ಮನೇನ ಕಟ್ಬೋದು. ಆ ಮನೇನ ಕಟ್ಟಿದಾದ್ಮೇಲೆ ಈ ಮನೆ ತುಂಬಾ ಸುಂದರವಾಗಿ ಕಾಣಿಸ್ತಿದೆ, ನಾನ್ ತುಂಬಾ ಚೆನ್ನಾಗಿ ಕಟ್ಟಿದ್ದೀನಿ, ಈ ಮನೆ ನಂದೇ ಅಂತ ಹೇಳ್ಕೊಳಕ್ ಆಗುತ್ತಾ ಅವನು? ಇಲ್ಲ ಆಗಲ್ಲ. ಮಾತಾಜಿ, ಬರಾಗಲ್ಲ. ನೀವ್ ಯಾರಾದ್ರೂ ಒಬ್ಬ ಕಾರ್ಪೆಂಟರ್ನ ಕರೆಸ್ತೀರಾ, ಯಾವ್ದೊಂದು ಫರ್ನಿಚರ್ ಮಾಡಿಸ್ತೀರಾ, ಆ ಫರ್ನಿಚರ್ ತುಂಬಾ ಅವನು ಇಂಟ್ರೆಸ್ಟ್ ಇಂದ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಆಸಕ್ತಿಯಿಂದ ಮಾಡಿದ್ದಾನೆ, ಚೆನ್ನಾಗಿ ಬಂದಿದೆ, ಹಾಗಾಗಿ ಅವನು ಇದು ನಾನ್ ಮಾಡಿದ್ದು, ಇದು ನಂದು ಅಂತ ಎತ್ಕೊಂಡು ಹೋಗಕ್ ಆಗತ್ತಾ? ಆಗಲ್ಲ ಮಾತಾಜಿ. ಹಾಗೆ ಈ ಒಂದು ಭೂಮಿ ಮೇಲೆ ಪ್ರತಿಯೊಂದು ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು. ಅದನ್ನ ಬಳಸ್ಕೊಳಕ್ಕೆ ನಮ್ಗೆ ಅನುಮತಿಯನ್ನ ಕೊಟ್ಟಿದ್ದಾನೆ. ಇಂತಿಷ್ಟು ಕಾಲ ನಾವು ಅದನ್ನ ಬಳಸೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾನೆ. ಮತ್ತೆ ಆದ್ರೆ ನಾವು ಅದನ್ನ ಎತ್ಕೊಂಡು ಹೋಗಕ್ಕಾಗಲ್ಲ ಅದನ್ನ. ಎತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ, ಮತ್ತೆ ಅದನ್ನ ನಂದು ಅಂತ ನಾವು ಅಧಿಕಾರ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದ್ರ ಮೇಲೆ ಒಡೆತನ ಸಾಧಿಸಕ್ಕೂ ನಮ್ಗೆ ಅಧಿಕಾರ ಇಲ್ಲ. ಅದೆಲ್ಲ ಕೂಡ ವಾಸ್ತವದಲ್ಲಿ ಭಗವಂತನಿಗೆ ಸೇರಿರುವಂತದ್ದು. ಏನಂತ ಹೇಳ್ತಾರೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಕೂಡ ಬಾಡಿಗೆದಾರರು ಅಂತ. ಇಂತಿಷ್ಟು ಸಮಯ ಭಗವಂತ ಅವನು ಎಲ್ಲಿವರೆಗೂ ನಮ್ಗೆ ಅವಕಾಶ ಕೊಡ್ತಾನೆ, ಎಲ್ಲಿವರೆಗೂ ನಮ್ಗೆ ಇರೋದಕ್ಕೆ ಅನುಮತಿ ಕೊಡ್ತಾನೆ, ಅಲ್ಲಿವರೆಗೂ ನಾವು ಅಲ್ಲಿ ಇರೋದಕ್ಕೆ ಸಾಧ್ಯ. ಆಮೇಲೆ ಎಲ್ಲವನ್ನು ಕೂಡ ನಾವು ಇಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು 2ನೇ ಮಹಾಯುದ್ಧ ನಡೆದಂತ ಸಂದರ್ಭದಲ್ಲಿ ಕಮ್ಯುನಿಸ್ಟರು ಅಂತಂದ್ರೆ ಅವರ ಒಂದು ಸಿದ್ಧಾಂತ ಏನು ಅಂತಂದ್ರೆ, ಕಮ್ಯುನಿಸ್ಟ್ ದೇಶಗಳಲ್ಲಿ ಒಬ್ಬ ವ್ಯಕ್ತಿ ಅವನು ಎಷ್ಟೇ ಕೆಲಸ ಮಾಡಲಿ ಅಥವಾ ಈ ಅವನ ದೇಶದಲ್ಲಿ ಇರುವಂತ ಪ್ರತಿಯೊಂದು ಪ್ರಜೆಗಳಿಗೂ ಸಮಾನ ಹಕ್ಕು ಅಧಿಕಾರ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಏನಂತ ಮಾಡ್ತಾರೆ ಅವರು, ಅವನು ಕೆಲಸ ಮಾಡ್ತಾ ಇದ್ದಾನೋ ಮಾಡ್ತಿಲ್ವೋ ಅವನಿಗೆ ಜೀವನಾಂಶ ಅಂತ ಇಷ್ಟು ಕೊಡ್ತಾನೆ. ಅವನ ಒಂದು ಬೇಕಾಗಿರುವಂತಹ ಅವಶ್ಯಕತೆಗಳನ್ನ ಅವನು ಸರ್ಕಾರ ನೋಡ್ಕೋತಾನೆ. ಆದ್ರೆ ಅವನು ಆ ಒಂದು ಸಮಾಜದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಯಾವುದೇ ವ್ಯಕ್ತಿಗೂ ಕೂಡ ಅವನ ಒಂದು ಪ್ರತಿಭೆಗಳಿಗೆ ಅವಕಾಶ ಇರೋದಿಲ್ಲ. ಅವನಿಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ಲಿ ಅಥವಾ ಎಷ್ಟೇ ಹೆಚ್ಚು ಕೆಲಸ ಮಾಡ್ಲಿ, ಅವನಿಗೆ ಸಿಗುವಂತದ್ದು ಇಂತಿಷ್ಟು ಅಂತ ಹೇಳಿ ಫಿಕ್ಸ್ ಆಗಿದೆ, ಅಷ್ಟೇ ಅವನಿಗೆ ಸಿಗುವಂತದ್ದು. ಆಗ ಏನ್ ಮಾಡ್ತಾರೆ, ನಾನು ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು, ನಾನು ಎಷ್ಟೇ ಮಾಡಿದ್ರು ಕೂಡ ನನಗೆ ಕೊಡುವಂತದ್ದು ಇಷ್ಟೇ ಸಂಬಳ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಅವರ ಪ್ರತಿಭೆಗಳಿಗೆ ಹೆಚ್ಚು ಆದ್ಯತೆ ಸಿಗೋದಿಲ್ಲ. ಆದ್ರೆ ಇಲ್ಲಿ ಬಂಡವಾಳಶಾಹಿಗಳು ಅಂತಂದ್ರೆ ಈ ವೆಸ್ಟರ್ನ್ ಕಂಟ್ರಿನಲ್ಲಿ ನಾವು ನೋಡ್ತೀವಿ, ಅವರೆಲ್ಲರೂ ಕೂಡ ಕೆಲವು ಜನ ಮಾತ್ರ ಅವರು ಹೆಚ್ಚು ಶ್ರೀಮಂತರಾಗಿರ್ತಾರೆ. ಅಲ್ಲಿ ಅವಕಾಶ ಹೇಗಿದೆ ಅಂದ್ರೆ, ಆ ಸಂಪತ್ತು ಏನಿದೆ ಅದು ಸರ್ಕಾರದ ಒಂದು ಅಧೀನದಲ್ಲಿ ಇರುವುದಿಲ್ಲ. ಯಾರು ಬೇಕಾದರೂ ಹೆಚ್ಚು ಸಂಪತ್ತನ್ನ ಕ್ರೋಢೀಕರಿಸಬಹುದು. ಆದ್ರೆ ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ಅವರು ಸಂಪತ್ತನ್ನ ಸೇರಿಸೋ ಹಾಗಿಲ್ಲ. ಎಲ್ಲಾ ಸಂಪತ್ತು ಅಂದ್ರೆ ಅಲ್ಲಿ ಸರ್ಕಾರಕ್ಕೆ ಸೇರಿರುವಂತದ್ದು. ಸರ್ಕಾರ ಯಾರಿಗೆ ಎಷ್ಟು ಕೊಡುತ್ತೆ ಅದನ್ನ ಅವರು ಸ್ವೀಕಾರ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಬಂಡವಾಳಶಾಹಿಗಳು ಯಾವ ರೀತಿ ಅಂತಂದ್ರೆ, ಅವ್ರಿಗೆ ಎಷ್ಟು ಬೇಕಾದ್ರೂ ಹಣ ಸಂಗ್ರಹಿಸಬಹುದು, ಸೇರಿಸಬಹುದು, ಸಂಪಾದನೆ ಮಾಡಬಹುದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಕೆಲವೊಂದು ಜನ ತುಂಬಾ ಶ್ರೀಮಂತರಾಗ್ತಾರೆ, ಉಳಿದವರು ಅಷ್ಟೇ ಅಸಮಾಧಾನ ಅನ್ನುವಂಥದ್ದಿರುತ್ತೆ ಆ ಸಮಾಜದಲ್ಲಿ. ಕೆಲವರು ತುಂಬಾ ಶ್ರೀಮಂತರು, ಕೆಲವರು ತುಂಬಾ ಬಡವರಾಗ್ತಾರೆ. ಹೀಗೆ ಅಲ್ಲಿ ಒಂದು ಸಮಾನತೆ ಅನ್ನುವಂಥದ್ದು ಇರೋದಿಲ್ಲ. ಈ ಎರಡೂ ಜನಾಂಗದವರು ಇಲ್ಲಿ ಕಚ್ಚಾಡ್ತಾ ಇದ್ದಾರೆ, ಇಬ್ಬರಿಗೂ ಕೂಡ ಜಗಳ ಆಗ್ತಾ ಇದೆ. ಅದನ್ನ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಕದ್ದ ಬ್ರೆಡ್ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಕದ್ದ ಬ್ರೆಡ್ ಅಂತಂದ್ರೆ ವಾಸ್ತವದಲ್ಲಿ ಎಲ್ಲವೂ ಭಗವಂತನಿಗೆ ಸೇರಿರುವಂತದ್ದು. ಅದನ್ನ ನಂದು ನಿಂದು ಅಂತ ಹೇಳಿ ಕಚ್ಚಾಡ್ತಾ ಇರುವಂತವ್ರು ಅವ್ರೇನ್ ಮಾಡ್ತಾ ಇದ್ದಾರೆ, ಭಗವಂತನ ಒಂದು ಅವನ ಒಂದು ಸಂಪತ್ತನ್ನ ತನ್ನದು ಅಂತ ಹೇಳ್ಕೊಳ್ಳುವಂತ ಕಳ್ಳರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತವ್ರು ನಾಯಿ ಬೆಕ್ಕುಗಳ ಹಾಗೆ ಕಿತ್ತಾಡ್ತಾ ಇದಾರೆ ಅಂತ. ಆದ್ರೆ ನಾಯಿ ಬೆಕ್ಕುಗಳಿಗೆ ನಾವೇನಾದ್ರೂ ಜ್ಞಾನ ಹೇಳಿದ್ರೆ ತಿಳಿಯುತ್ತಾ? ಈ ಒಂದು ಈಶೋಪನಿಷತ್ತನ್ನ ನಾವು ಹೋಗಿ ನಾಯಿ ಬೆಕ್ಕುಗಳಿಗೆ ಹೇಳಿದ್ರೆ ಅರ್ಥ ಆಗತ್ತಾ? ಆಗೋದಿಲ್ಲ ಮಾತಾಜಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಯಾರಿಗೆ ಹೇಳ್ಬೇಕು, ಯಾರು ಮನುಷ್ಯರಿದ್ದಾರೆ ಅವ್ರಿಗೆ ಹೇಳ್ಬೇಕು. ಮನುಷ್ಯರಿದ್ರೆ
ಅವ್ರು ಕೇಳ್ತಾರೆ, ಅವ್ರಿಗೆ ಜ್ಞಾನ ಇದೆ ಅಂತ ಮನುಷ್ಯರಿಗೆ ಯಾರು ಹೇಳ್ಬೇಕು? ಸರಿಯಾದ ಆಚಾರ್ಯರೇ ಹೇಳ್ಬೇಕು. ಅವ್ರಿಗೆ ಹೇಗೆ ಹೇಳ್ತಾರೆ? ಈ ಭಗವತ್ ಸಂದೇಶವನ್ನ ನೀಡ್ತಾರೆ. ಅಂದ್ರೆ ಇಲ್ಲಿ ಪ್ರಭುಪಾದರು ಅದನ್ನೇ ಮಾಡ್ತಾ ಇದ್ದಾರೆ. ಆ ಒಂದು ಬ್ಯಾಕ್ ಟು ಗಾಡೆಡ್ ಅನ್ನೋ ಮ್ಯಾಗಝಿನ್ ಅಲ್ಲಿ ಈಶ್ವಪರಿಷತ್ತಿನ ಜ್ಞಾನವನ್ನ ಆಚಾರ್ಯರಾಗಿ ಅವರು ಆ ಭಗವತ್ ಸಂದೇಶವನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆ ಒಂದು 2ನೇ ಮಹಾಯುದ್ಧ ಆದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಏನ್ ಕಿತ್ತಾಡ್ತಾ ಇದ್ದೀರಾ, ಇದು ನಂದು ನಿಂದು ಅಂತ ಕಾದಾಡ್ತಾ ಇದ್ದೀರಾ, ಅದೆಲ್ಲವೂ ಕೂಡ ವಾಸ್ತವದಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿರುವಂತದ್ದು. ಮತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ, ಅಲ್ಲಿ ಪ್ರಭುಪಾದರು ಕೂಡ ಭಾವಾರ್ಥದಲ್ಲಿ ಉಲ್ಲೇಖ ಕೊಡ್ತಾ ಇದ್ದಾರೆ, ಇಬ್ಬರ ಹತ್ರನೂ ಕೂಡ ಅಣುಬಾಂಬ್ ಇದೆ ಅಂತ. ಇಬ್ರು ಕೂಡ ಅಣುಬಾಂಬ್ಗಳನ್ನ ಇಟ್ಕೊಂಡಿದ್ದಾರೆ. ಈಗ ಜಗಳ ಹೆಚ್ಚಾದ್ರೆ ಏನ್ ಮಾಡ್ತಾರೆ, ಯುದ್ಧ ಆದಾಗ ಏನ್ ಮಾಡ್ತಾರೆ, ಒಬ್ಬರ ಮೇಲೆ ಒಬ್ರು ಈ ಒಂದು ಬಾಂಬ್ಗಳನ್ನ ಪ್ರಯೋಗ ಮಾಡ್ತಾರೆ. ಆ ರೀತಿ ಮಾಡಿ ಅವ್ರು ಏನ್ ಮಾಡ್ತಾರೆ, ಭಗವಂತನ ಸಂಪತ್ತನ್ನು ಕೂಡ ಅದನ್ನ ನಾಶ ಮಾಡೋ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಭಗವಂತನ ಮಕ್ಕಳು, ವಿಭಿನ್ನ ಅಂಶಗಳು, ಪ್ರತಿಯೊಂದು ಜೀವಿ ಕೂಡ ಅವರನ್ನು ಕೂಡ ಒಬ್ಬರನ್ನೊಬ್ರು ಹೊಡೆದಾಡಿ ಬಡದಾಡಿ ಸಾಯ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಏನು, ಒಂದೇ ಒಂದು ಉಪಾಯ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಈಶೋಪನಿಷತ್ತಿನ ಉಪದೇಶಗಳನ್ನ ಅನುಸರಣೆ ಮಾಡಬೇಕು ಅಂತೇಳಿ ಹೇಳ್ತಿದ್ದಾರೆ. ಆಗ ಮಾತ್ರ ಜಗತ್ತಿನಲ್ಲಿ ಶಾಂತಿಯನ್ನ ಪಡೆಯೋದಕ್ಕೆ ಸಾಧ್ಯ ಅನ್ನೋದರಲ್ಲಿ ಪ್ರಭುಪಾದರೆಲ್ಲರಿಗೂ ಸಂದೇಶ ನೀಡ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಮುಂದುವರಿಸಿ. ಹರೇ ಕೃಷ್ಣ. ಹಾ ಮಾತಾಜಿ. ಮಾನವರು ನಾಯಿ ಬೆಕ್ಕುಗಳಂತೆ ಕಚ್ಚಾಡಬಾರದು. ಮಾನವನ ಜೀವನದ ಮಹತ್ವವನ್ನು, ಗುರಿಯನ್ನು ಅರಿಯುವಷ್ಟು ಅವರು ಬುದ್ಧಿವಂತರಾಗಿರಬೇಕು. ವೈದಿಕ ಸಾಹಿತ್ಯಗಳಿರುವುದು ಮಾನವ ಜನಾಂಗಕ್ಕಾಗಿಯೇ ಹೊರತು ನಾಯಿ ಬೆಕ್ಕುಗಳಿಗಲ್ಲ. ನಾಯಿ ಬೆಕ್ಕುಗಳು ಪಾಪ ಕಟ್ಟಿಕೊಳ್ಳದೆ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಕೊಲ್ಲಬಹುದು. ಆದರೆ ಒಬ್ಬನು ತನ್ನ ಬಾಯಿ ಚಪಲಕ್ಕಾಗಿ ಒಂದು ಪ್ರಾಣಿಯನ್ನು ಕೊಂದರೆ ಅವನು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿದಂತಾಗುತ್ತದೆ. ಪರಿಣಾಮವಾಗಿ ಅವನು ಶಿಕ್ಷೆಗೊಳಗಾಗಬೇಕಾಗುತ್ತದೆ. ಮಾನವ ಜೀವಿಗಳ ಜೀವನ ವಿಧಾನವನ್ನು ಪ್ರಾಣಿಗಳಿಗೆ ಅನ್ವಯಿಸುವುದಿಲ್ಲ. ಹುಲಿಯು ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ತಿನ್ನುವುದಿಲ್ಲ. ಹಸುವಿನ ಹಾಲನ್ನು ಕುಡಿಯುವುದಿಲ್ಲ, ಏಕೆಂದರೆ ಪ್ರಾಣಿಯ ಮಾಂಸವೇ ಅದಕ್ಕೆ ಆಹಾರ. ಪ್ರಾಣಿಗಳು, ಪಕ್ಷಿಗಳು ಸಸ್ಯಾಹಾರಿಗಳೋ ಮಾಂಸಾಹಾರಿಗಳೋ ಆಗಿರುತ್ತವೆ. ಇವು ಯಾವುವು ಪ್ರಕೃತಿ ನಿಯಮಗಳನ್ನು ಮೀರುವುದಿಲ್ಲ, ಏಕೆಂದರೆ ಈ ನಿಯಮಗಳನ್ನು ಭಗವಂತನು ವಿಧಿಸಿದ್ದಾನೆ. ಪಶು ಪಕ್ಷಿಗಳು, ಹಾವು, ಹಲ್ಲಿಯೇ ಮೊದಲಾದ ಸರೀಸೃಪಗಳು ಮತ್ತಿತರ ಕ್ಷುದ್ರ ಜಂತುಗಳು ಕಟ್ಟುನಿಟ್ಟಾಗಿ ಪ್ರಕೃತಿ ನಿಯಮಗಳನ್ನು ಪಾಲಿಸುತ್ತವೆ. ಆದ್ದರಿಂದ ಇಲ್ಲಿ ಅವುಗಳಿಗೆ ಪಾಪದ ಪ್ರಶ್ನೆಯೇ ಬರುವುದಿಲ್ಲ. ವೈದಿಕ ಶಿಕ್ಷಣಗಳು ಇರುವುದು ಅವುಗಳಿಗಾಗಿ ಅಲ್ಲ. ಮಾನವ ಜನ್ಮ ಮಾತ್ರವೇ ಜವಾಬ್ದಾರಿಯುತ ಜನ್ಮ. ಸಸ್ಯಾಹಾರಿಯಾದ ಮಾತ್ರಕ್ಕೆ ಒಬ್ಬನು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಬಹುದೆಂದು ಭಾವಿಸುವುದು ತಪ್ಪು. ತರಕಾರಿಗಳಿಗೂ ಜೀವವಿದೆ. ಒಂದು ಜೀವಿ ಇರುವುದು ಇನ್ನೊಂದು ಜೀವಿಯನ್ನು ಪೋಷಿಸುವುದಕ್ಕೆ. ಇದು ಪ್ರಕೃತಿ ನಿಯಮ. ತಾನು ಶುದ್ಧ ಸಸ್ಯಾಹಾರಿ ಎಂದು ಒಬ್ಬನು ಜಂಬ ಪಡಬಾರದು. ಅವನಿಗೆ ಪರಮ ಪ್ರಭುವಿನ ಪ್ರಜ್ಞೆ ಇರಬೇಕು. ಪ್ರಾಣಿಗಳಿಗೆ ಭಗವಂತನನ್ನು ಗುರುತಿಸಲು ಬೇಕಾದ ಪ್ರಜ್ಞೆ ಇರುವುದಿಲ್ಲ. ಮಾನವನಾದರೋ ವೈದಿಕ ಸಾಹಿತ್ಯಗಳಿಂದ ಪಾಠ ಕಲಿಯುವಷ್ಟು ಬುದ್ಧಿವಂತನಾಗಿದ್ದಾನೆ ಮತ್ತು ಪ್ರಕೃತಿ ನಿಯಮಗಳು ಹೇಗೆ ಕೆಲಸ ಮಾಡುತ್ತವೆಂಬುದನ್ನು ಅರಿತುಕೊಂಡು ಅಂತ ತಿಳುವಳಿಕೆಯಿಂದ ಲಾಭ ಪಡೆಯುವುದನ್ನು ಅವನು ಕಲಿತಿದ್ದಾನೆ. ಮಾನವನು ವೇದಶಾಸ್ತ್ರಗಳ ಉಪದೇಶಗಳನ್ನು ಅಲಕ್ಷಿಸಿದರೆ ಅವನ ಜೀವನ ತುಂಬಾ ಅಪಾಯಕ್ಕೆ ಸಿಲುಕುತ್ತದೆ. ಆದ್ದರಿಂದ ಮಾನವನು ಪರಮ ಪ್ರಭುವಿನ ಪ್ರಭುತ್ವವನ್ನು ಒಪ್ಪಬೇಕು. ಅವನು ಭಗವಂತನ ಭಕ್ತನಾಗಿ ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸಿ ನೈವೇದ್ಯ ಮಾಡಿದುದನ್ನು ಮಾತ್ರ ಸೇವಿಸಬೇಕು. ಇದರಿಂದ ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದಂತಾಗುತ್ತದೆ. ತಾನು ಶುದ್ಧ ಭಕ್ತನ ಕೈಯಿಂದ ಸಸ್ಯಾಹಾರವನ್ನು ಸ್ವೀಕರಿಸುವುದಾಗಿ ಭಗವಂತನು ಭಗವದ್ಗೀತೆಯಲ್ಲಿ ನೇರವಾಗಿ ಹೇಳುತ್ತಾನೆ. ಗೀತಾ 9.26. ಆದ್ದರಿಂದ ಮಾನವನು ಕಟ್ಟ ಸಸ್ಯಾಹಾರಿಯಾಗಿರುವುದು ಮಾತ್ರವಲ್ಲದೆ ಭಗವತ್ ಭಕ್ತನಾಗಿ ತಾನು ಸೇವಿಸುವ ಆಹಾರವನ್ನೆಲ್ಲ ಅವನಿಗೆ ಅರ್ಪಿಸಬೇಕು. ಹಾಗೆ ಅರ್ಪಿಸಿದ ಅನಂತರವೇ ಅವನು ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ಪ್ರಜ್ಞೆ ಇಟ್ಟುಕೊಂಡು ನಡೆಯುವ ಭಕ್ತನು ಮಾನವ ಜೀವನದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬಹುದು. ಯಾರು ತಮ್ಮ ಆಹಾರವನ್ನು ಭಗವಂತನಿಗೆ ಅರ್ಪಣ ಮಾಡುವುದಿಲ್ಲವೋ ಅವರು ನಿಜವಾಗಿ ಪಾಪವನ್ನು ತಿಂದು ಪಾಪ ಫಲವಾಗಿ ತಮ್ಮನ್ನು ನಾನಾ ರೀತಿಯ ದುಃಖಕ್ಕೆ ಈಡು ಮಾಡಿಕೊಳ್ಳುತ್ತಾರೆ. ಪಾಪದ ಮೂಲ ಎಲ್ಲಿದೆ ಎಂದರೆ ಭಗವಂತನ ಒಡೆತನವನ್ನು ಅಲ್ಲಗಳೆದು ಪ್ರಕೃತಿಯ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದರಲ್ಲಿ. ಪ್ರಕೃತಿ ನಿಯಮಗಳ ಅಥವಾ ಭಗವಂತನ ಆಜ್ಞೆಯ ಉಲ್ಲಂಘನೆಯು ಮಾನವನಿಗೆ ವಿನಾಶವನ್ನು ತರುತ್ತದೆ. ಶಾಂತಚಿತ್ತನು ಪ್ರಕೃತಿ ನಿಯಮಗಳನ್ನು ಬಲ್ಲವನು. ಅನಾವಶ್ಯಕವಾದ ಅನುರಕ್ತಿ ಅಥವಾ ದ್ವೇಷಗಳಿಗೆ ಒಳಗಾಗದವನು ಖಂಡಿತ ಭಗವಂತನ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ.
ಮತ್ತು ಅವನು ಶಾಶ್ವತ ಧಾಮವಾದ ಭಗವದ್ಧಾಮಕ್ಕೆ ತಲುಪಲು ಖಂಡಿತ ಅರ್ಹನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನಾವು ನೋಡ್ತೀವಿ, ನಾವು ಪ್ರಾಣಿಗಳ ಹಾಗೆ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಕಮ್ಯುನಿಸ್ಟರು ಮತ್ತೆ ಬಂಡವಾಳಶಾಹಿಗಳು. ಅವರನ್ನ ನಾಯಿ ಬೆಕ್ಕುಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಅವರು ಹೇಳ್ತಾ ಇದ್ದಾರೆ, ಈ ಒಂದು ವೇದ ಸಾಹಿತ್ಯ ಅನ್ನುವಂಥದ್ದು ಅಂತಹ ಪ್ರಾಣಿಗಳಿಗಾಗಿ ಅಲ್ಲ. ಆ ಪ್ರಾಣಿಗಳಿಗೆ ಹೇಳಿದ್ರು ಕೂಡ ಅದು ಅರ್ಥ ಆಗೋದಿಲ್ಲ. ಆದ್ರೆ ಅದನ್ನ ಕೊಟ್ಟಿರುವಂತದ್ದು ಮನುಷ್ಯರಿಗೆ ಮಾಡಿರುವಂತದ್ದು ಈ ಒಂದು ಶಾಸ್ತ್ರಗಳು ಅನ್ನುವಂಥದ್ದು. ಆದ್ರೆ ಈ ಪ್ರಾಣಿಗಳಿಗೆ ಅವು ಒಂದನ್ನೊಂದು ಕೊಲ್ಲೋದು ಅಥವಾ ಒಂದನ್ನೊಂದು ಆಹಾರವಾಗಿ ಸ್ವೀಕಾರ ಮಾಡುವಂಥದ್ದು ಇದೆಲ್ಲವೂ ಕೂಡ ಪ್ರಕೃತಿ ನಿಯಮದಲ್ಲಿ ಬರುತ್ತೆ. ಹಾಗಾಗಿ ಅವುಗಳಿಗೆ ಅದರಿಂದ ಯಾವುದೇ ಪಾಪ ಅನ್ನುವಂಥದ್ದು ಅಂಟೋದಿಲ್ಲ. ಆದ್ರೆ ಮನುಷ್ಯನ ಜನ್ಮವನ್ನ ಪಡೆದ ಮೇಲೆ, ಎಲ್ಲ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಅವನು ತನ್ನ ಬಾಯಿ ಚಪಲಕ್ಕಾಗಿ ಇನ್ನೊಂದು ಪ್ರಾಣಿಯನ್ನ ಕೊಂದ್ರೆ ಅವನು ಆ ಒಂದು ಪ್ರಕೃತಿಯ ಕರ್ಮದ ಪ್ರತಿಕ್ರಿಯೆಗಳಿಗೆ ಅವನು ಒಳಗಾಗ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವನಿಗೆ ಶಿಕ್ಷೆ ಅನ್ನುವಂಥದ್ದು ಸಿಗುತ್ತೆ, ಆದ್ರೆ ಆ ಪ್ರಾಣಿಗಳಿಗೆ ಸಿಗೋದಿಲ್ಲ. ಅದೇ ರೀತಿ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಕೂಡ, ಅಲ್ಲಿರುವಂತಹ ಪ್ರಾಣಿಗಳು ಕೆಲವೊಂದು ಕ್ರೂರ ಪ್ರಾಣಿಗಳಿಗೆ ಭಗವಂತ ಅಂಥದೇ ಒಂದು ಆಹಾರವನ್ನ ಕೊಟ್ಟಿದ್ದಾನೆ. ಅಂದ್ರೆ ಅವುಗಳು ನಮ್ಮ ಹಾಗೆ ಸಸ್ಯಾಹಾರವನ್ನ, ಧಾನ್ಯಗಳನ್ನ ಅಥವಾ ಹಸುವಿನ ಹಾಲನ್ನು ಕುಡಿದು ತಿಂದು ಅದು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜೀವಸ್ಯ ಜೀವನ ಅಂತ ಹೇಳ್ತಾರೆ. ಒಂದು ಜೀವ ಇನ್ನೊಂದು ಜೀವದ ಮೇಲೆ ಅವಲಂಬಿತವಾಗಿದೆ ಈ ಒಂದು ಸೃಷ್ಟಿಯಲ್ಲಿ. ಹಾಗೆ ಒಂದು ಜೀವ ಇನ್ನೊಂದು ಜೀವವನ್ನ ಅಂದ್ರೆ ಅದನ್ನ ಆಹಾರವಾಗಿ ತಗೊಂಡು ಬದುಕ್ತಾ ಇದ್ದಾರೆ. ನಾವು ಕೂಡ ಪ್ರಾಣಿಗಳ ಹಾಗೆ ಇನ್ನೊಂದು ಜೀವವನ್ನ ಕೊಂದ್ರೆ ನಮ್ಗೆ ಅದಕ್ಕೆ ಶಿಕ್ಷೆ ಇದೆ. ಆದ್ರೆ ಆ ಒಂದು ಹುಲಿ, ಚಿರತೆ, ಈ ಒಂದು ಸಿಂಹ ಇವುಗಳಿಗೆ ಆ ರೀತಿ ಮಾಂಸಾಹಾರ ತಿನ್ನೋದ್ರಿಂದ ಅವುಗಳಿಗೆ ಯಾವುದೇ ರೀತಿಯ ಒಂದು ಶಿಕ್ಷೆ ಅನ್ನುವಂಥದ್ದು ಅವ್ರಿಗೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಈಗಾಗ್ಲೇ ಆ ಒಂದು ಪ್ರಾಣಿ ದೇಹ ಏನು ಆ ಜೀವಾತ್ಮನಿಗೆ ಸಿಕ್ಕಿದೆ ಅದೇ ಅವನಿಗೆ ಕೊಟ್ಟಿರುವಂತ ಶಿಕ್ಷೆ. ಸೊ ಅವನು ಶಿಕ್ಷೆನ ಈಗಾಗ್ಲೇ ಅನುಭವಿಸ್ತಾ ಇದ್ದಾನೆ, ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಅವನಿಗೆ ಇನ್ನೊಂದಿರೋದಿಲ್ಲ. ಆದ್ರೆ ಯಾರು ಮಾನವನಿದ್ದಾನೆ ಅವನು ವೈದಿಕ ಶಿಕ್ಷಣವನ್ನ ಪಡ್ಕೊಳ್ತಾನೆ, ಎಲ್ಲ ಜ್ಞಾನವನ್ನ ತಿಳ್ಕೊತಾನೆ. ಹಾಗೆ ಜವಾಬ್ದಾರಿ ಅವನಿಗೆ ಇದೆ. ಅಂದ್ರೆ ಅವನಿಗೆ ಸರಿಯಾದ ರೀತಿಯಲ್ಲಿ ಅವನು ಎಲ್ಲ ತಿಳಿದು ಬದುಕನ್ನ ನಡೆಸ್ಬೇಕು ಅನ್ನುವಂತಹ ಒಂದು ಅವನ ಮೇಲೆ ಒಂದು ನಿರ್ಬಂಧನೆ ಇರುವಾಗ ಅವನು ಅದನ್ನ ಮೀರಿದ್ರೆ ಅವನಿಗೆ ನಿಜವಾಗ್ಲೂ ಶಿಕ್ಷೆ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ನಾವು ಸಸ್ಯಾಹಾರಿಗಳು ಅನ್ನೋ ಮಾತ್ರಕ್ಕೆ ನಾವು ಹೆಮ್ಮೆ ಪಟ್ಕೋಬಾರ್ದು ಅಂತ. ಈಗ ನಾವು ನೋಡ್ತೀವಿ, ಆನೆಗಳು, ಕೋತಿಗಳು ಇವು ಕೂಡ ಸಸ್ಯಾಹಾರಿಗಳು, ಹೌದಲ್ವಾ? ಹರೇ ಕೃಷ್ಣ. ಸಸ್ಯಾಹಾರವನ್ನು ತಗೊಳ್ತವೆ ಕೋತಿಗಳಿರ್ಬೋದು ಅಥವಾ ಆನೆಗಳಿರ್ಬೋದು. ಹಾಗಾದ್ರೆ ಆನೆಗಳು ಕೂಡ ಹೆಮ್ಮೆಯಿಂದ ಹೇಳ್ಕೊಳಕ್ಕಾಗತ್ತಾ ನಾನು ಸಸ್ಯಾಹಾರಿ ಅಂತ? ಇಲ್ಲ ಮಾತಾಜಿ. ಸಸ್ಯಾಹಾರ ಸ್ವೀಕಾರ ಮಾಡುವಂಥದ್ದು ಉತ್ತಮ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ನಮಗೆ ಸ್ಯಾಂಕ್ಷನ್ಡ್ ಫುಡ್ ಅಂತ ಹೇಳ್ತಾರೆ. ಸ್ಯಾಂಕ್ಷನ್ಡ್ ಫುಡ್ ಅಂದ್ರೆ ಯಾವ ಆಹಾರವನ್ನ ನಾವು ಸ್ವೀಕಾರ ಮಾಡಬಹುದು ಅಂತ, ನಾವು ಅದನ್ನ ತಗೋಬಹುದು. ಆದ್ರೆ ಅದನ್ನ ಸ್ಯಾಂಟಿಫೈಡ್ ಫುಡ್ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಇನ್ನಷ್ಟು ಅದು ಪವಿತ್ರಗೊಳಿಸಿ ತಗೊಳ್ಳುವಂಥದ್ದು. ಹೇಗೆ ಅಂತಂದ್ರೆ, ಭಗವಂತನಿಗೆ ನೈವೇದ್ಯ ಮಾಡಿ ಅದರಲ್ಲಿ ಇರುವಂತಹ ಪಾಪಗಳು, ದೋಷಗಳು ಏನಿದೆ ಅದನ್ನ ನಾವು ಕಳ್ಕೋಬೇಕು ಅಂತ. ಈಗ ಸಸ್ಯದಲ್ಲೂ ಕೂಡ ಜೀವ ಇದೆ ಅಂತ ನಾವು ನೋಡ್ತೀವಿ. ಸಸ್ಯದಲ್ಲಿ ಜೀವ ಇದೆಯಾ ಇಲ್ವಾ? ಹರೇ ಕೃಷ್ಣ. ಸಸ್ಯಗಳಿಗೂ ಕೂಡ ಜೀವ ಇದೆ. ಹಾಗಿರ್ಬೇಕಾದ್ರೆ ನಾವು ಸಸ್ಯಗಳನ್ನ ಆಹಾರವಾಗಿ ಸ್ವೀಕಾರ ಮಾಡ್ತಿರೋದ್ರೆ ಏನಾಗುತ್ತೆ? ಹರೇ ಕೃಷ್ಣ, ಒಂದ್ ನಿಮಿಷ. ಹರೇ ಕೃಷ್ಣ. ಓಕೆ, ಸಾರಿ ಡಿಸ್ಟರ್ಬ್ ಮಾಡಿದೆ. ಸೊ ಇಲ್ಲಿ ಪ್ರಾಣಿಗಳು ಹೇಗೆ ಜೀವವನ್ನ ಹೊಂದಿದೆ, ಅದೇ ರೀತಿ ಸಸ್ಯಗಳಿಗೂ ಜೀವ ಇದೆ. ಹೀಗಿರ್ಬೇಕಾದ್ರೆ ನಾವು ಸಸ್ಯಗಳನ್ನ ತಿಂದ್ಬಿಟ್ಟು ನಾವು ಯಾವುದೇ ದೋಷಗಳನ್ನ ಮಾಡಿಲ್ಲ, ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಒಂದು ಜೀವವನ್ನ ಕೊಂದು ನಾವು ಪಡೀತಾ ಇದ್ವಿ. ಆದ್ರೆ ಆ ಒಂದು ಜೀವವನ್ನ ಕೊಂದಾಗ ಇಲ್ಲಿ ನಮಗೆ ಯಾವ ಒಂದು ಆಹಾರ ಭಗವಂತ ನಮ್ಗೆ ಸ್ವೀಕಾರ ಮಾಡ್ಬೋದು ಅಂತ ಶಾಸ್ತ್ರಗಳ ಮೂಲಕ ತಿಳಿಸ್ತಾ ಇದೆ ಅಂತಂದ್ರೆ, ಪತ್ರ ಪುಷ್ಪ ಫಲಂ ತೋಯಂ. ಅಂದ್ರೆ ಒಂದು ಏನಂತಾರೆ, ಪತ್ರಂ ಅಂತಂದ್ರೆ ಎಲೆಗಳು, ಸೊಪ್ಪು, ಪುಷ್ಪಂ ಅಂದ್ರೆ ಹೂವ, ಮತ್ತೆ ತೋಯಂ ಅಂತಂದ್ರೆ ನೀರು, ಫಲ ಅಂತಂದ್ರೆ ಹಣ್ಣುಗಳು. ಇವುಗಳನ್ನ ನಾವು
ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕಾರ ಮಾಡ್ಬೋದು. ಅದನ್ನ ಭಗವಂತನಿಗೆ ಅರ್ಪಿಸಿದಾಗ ಅಲ್ಲಿ ನಾವು ಏನಾದ್ರೂ ದೋಷಗಳಿದ್ರೆ, ಅದರಿಂದ ಇನ್ನೊಂದು ಜೀವವನ್ನ ಕೊಂದ ಪಾಪ ಇದ್ರೆ ಅದೆಲ್ಲವನ್ನು ಕೂಡ ನಾವು ಕಳ್ಕೋತೀವಿ. ಹಾಗೆ ನಾವು ಮಾಡ್ದಿರ ಭಗವಂತನ ವಸ್ತುಗಳನ್ನ ಅವನಿಗೆ ಅರ್ಪಣೆ ಮಾಡ್ದಿರ, ಅವನ ಅನುಮತಿ ಪಡೆದಿರ, ನನ್ನದು ಅಂತ ಹೇಳಿ ನಾವು ಅದನ್ನ ತಿಂದ್ವಿ ಅಂತಂದ್ರೆ ಅದು ಸಸ್ಯಾಹಾರನೇ ಆಗಿದ್ರು ಕೂಡ ನಮ್ಗೆ ಅಲ್ಲಿ ಅದರಿಂದ ಒಂದು ಪಾಪವನ್ನೇ ನಾವು ತಿಂದ ಹಾಗೆ ಆಗುತ್ತೆ. ಹಾಗೆ ಇಲ್ಲಿ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಅದನ್ನ ನಾವು ಭಗವಂತನ ಅನುಮತಿಯನ್ನು ಪಡೆದು ಅವನು ಹೇಳಿದ ಹಾಗೆ ಮೊದಲು ಅದನ್ನ ಭಗವಂತನಿಗೆ ಅರ್ಪಿಸಬೇಕು, ನೈವೇದ್ಯ ಮಾಡಬೇಕು. ಅದನ್ನ ಯಜ್ಞ ಅಂತಾನೆ ಹೇಳ್ತಾರೆ. ಭಗವಂತನನ್ನ ಸಂತೃಪ್ತಿಗೊಳಿಸುವಂತಹ ಪ್ರತಿಯೊಂದು ಸೇವೆಯೂ ಅದು ಯಜ್ಞ ಆಗುತ್ತೆ. ಹಾಗೆ ಭಗವಂತನಿಗೆ ನಾವು ಅರ್ಪಿಸಿ, ಭಗವಂತ ಇದು ನಿನ್ನದನ್ನ ನಾನು ಭಗವಂತನಿಗೆ ಅರ್ಪಿಸಿ ಮತ್ತೆ ಅವನ ಅನುಮತಿಯನ್ನು ಪಡೆದು ನಾವು ಅದನ್ನ ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಅದರಿಂದ ನಮಗೆ ಯಾವುದೇ ಪಾಪದ ಪ್ರತಿಕ್ರಿಯೆಗಳು ಉಂಟಾಗೋದಿಲ್ಲ. ಪಾಪದ ಪ್ರತಿಕ್ರಿಯೆಗಳು ಉಂಟಾಗದಿದ್ದಾಗ ಏನಾಗುತ್ತೆ, ನಾವು ಆ ಒಂದು ಏನು ಹಿಂದಿನ ಒಂದು ಕರ್ಮಗಳನ್ನ ಮಾಡಿದೀವಿ ಆ ಕರ್ಮಗಳಿಂದ ನಾವು ಬಿಡುಗಡೆಯನ್ನ ಹೊಂದುತ್ತಾ ಹೋಗ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂತಂದ್ರೆ, ಭಗವಂತನನ್ನ ಅವನ ಒಡೆತನವನ್ನ ಅಲ್ಲಗೆಳೆಯುವಂಥದ್ದು, ಭಗವಂತ ಇಲ್ಲ ಅಂತ ಹೇಳುವಂಥದ್ದು, ಮತ್ತೆ ಭಗವಂತನಿಗೆ ಇದು ಯಾವುದು ಸೇರಿದ್ದಲ್ಲ, ಇದೆಲ್ಲವೂ ಕೂಡ ನನ್ನದು ಅಂತ ನಾನು ಹೇಳ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ತಪ್ಪು. ಯಾವಾಗ ನಾವು ಅಂತಹ ಒಂದು ತಪ್ಪು ಕಾರ್ಯಗಳನ್ನ ಮಾಡ್ತೀವಿ ಆಗ ಏನಾಗುತ್ತೆ, ಈ ದೇವತೆಗಳು ಭಗವಂತನ ಏನಂತ ಹೇಳ್ತಾರೆ, ಅವನ ಒಂದು ಆದೇಶಕ್ಕೆ ಅನುಗುಣವಾಗಿ ಅವರು ಈ ಸೃಷ್ಟಿಯಲ್ಲಿ ಅನೇಕ ಪ್ರಮುಖ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಭೂಮಿ ಕೂಡ ಭೂತಾಯಿ, ಅವಳು ಕೂಡ ಭಗವಂತನ ಒಂದು ಏನಂತ ಹೇಳ್ತಾರೆ ಹೆಂಡತಿ. ಅವಳು ಏನ್ ಮಾಡ್ತಾಳೆ, ಯಾವಾಗ ತಾಯಿ ಭಗವಂತ ತಂದೆ ಇದ್ರೆ ಈ ಭೂಮಿ ತಾಯಿ ಆಗ್ತಾಳೆ, ಪ್ರಕೃತಿ. ಅವಳೇನ್ ಮಾಡ್ತಾಳೆ, ಯಾವಾಗ ನಾವು ಒಡೆತನವನ್ನ ಸಾಧಿಸ್ತೀವಿ, ಯಾವಾಗ ನಾವು ಉಲ್ಲಂಘನೆ ಭಗವಂತನ ಒಂದು ಆಜ್ಞೆಗಳಿಗೆ ಉಲ್ಲಂಘನೆಯನ್ನ ಮಾಡ್ತೀವಿ, ಆಗ ತಾಯಿ ಕೋಪ ಬರುತ್ತೆ. ತಾಯಿ ಕೋಪ ಬಂದ್ರೆ ಏನ್ ಮಾಡ್ತಾಳೆ, ಅಮ್ಮನಿಗೆ ಕೋಪ ಬಂದ್ರೆ ಏನ್ ಮಾಡ್ತಾರೆ, ಹೊಡಿತಾರೆ ಮಾತಾಜಿ. ಅವ್ರು ಉಪವಾಸ ಆಗ್ತಾರೆ, ಮಕ್ಕಳನ್ನ ಉಪವಾಸ ಆಗ್ತಾರೆ. ಹಾಗೆ ಈ ದೇವತೆಗಳು ಮತ್ತೆ ಎಲ್ಲ ಒಂದು ಭೂಮಿ ತಾಯಿ ಅವರೆಲ್ಲ ಏನ್ ಮಾಡ್ತಾರೆ, ಬರಗಾಲ ಸೃಷ್ಟಿ ಮಾಡ್ತಾರೆ. ಆಗ ಭೂಮಿ ಮೇಲೆ ಭಗವಂತ ಯಥೇಚ್ಛವಾಗಿ ಎಲ್ಲರಿಗೂ ಬೇಕಾದಷ್ಟು ನೀಡಿದ್ದಾನೆ, ಆದ್ರೆ ಅದರಲ್ಲಿ ಅಭಾವ ಉಂಟಾಗುತ್ತೆ. ಆಗ ಅವೆಲ್ಲವೂ ಕೂಡ ಈ ದೇವತೆಗಳು ಮತ್ತೆ ಭೂಮಿ ಕೊಡುವಂತ ಶಿಕ್ಷೆಗಳು. ಯಾರಾದ್ರೂ ಭಗವಂತನ ಒಂದು ಒಡೆತನವನ್ನ ಅಲ್ಲಗೆಳಿದ್ರು ಅಂದ್ರೆ ಆಗ ಅವ್ರು ಕೊಡುವಂತ ಶಿಕ್ಷೆ ಅದು. ಆದ್ರೆ ಈ ಭೂಮಿ ತಾಯಿ ಭಗವಂತನ ಆಜ್ಞೆಗೆ ಅನುಗುಣವಾಗಿ ಮಾಡ್ತಾ ಇದ್ದಾಳೆ. ಅವಳ ಮೇಲೆ ದೌರ್ಜನ್ಯವನ್ನ ಮಾಡಿದ್ವಿ ಅಂತಂದ್ರೆ ಅವಳು ಏನ್ ಮಾಡ್ತಾಳೆ, ಅವಳು ಶಿಕ್ಷೆ ಕೊಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಅವೆಲ್ಲ ಉಲ್ಲಂಘನೆ ಮಾಡಿದಾಗ ಏನಾಗುತ್ತೆ, ವಿನಾಶ ಅನ್ನುವಂಥದ್ದು ಬರುತ್ತೆ. ಆದ್ರೆ ಶಾಂತಚಿತ್ತ ಮತ್ತೆ ಪ್ರಕೃತಿ ನಿಯಮಗಳನ್ನು ಬಲ್ಲವನು ಅನಾವಶ್ಯಕವಾದ ಅನುರಕ್ತಿ ಅಥವಾ ದ್ವೇಷಗಳಿಗೆ ಒಳಗಾಗದವನು. ಅಂದ್ರೆ ಭಗವಂತನಿಗೆ ಎಂತಹ ವ್ಯಕ್ತಿ ಇಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಅವನು ಶಾಂತಚಿತ್ತನಾಗಿರ್ಬೇಕು, ಪ್ರಕೃತಿ ನಿಯಮಗಳನ್ನ ತಿಳಿದವನಾಗಿರ್ಬೇಕು, ಶಾಸ್ತ್ರಗಳ ಮೂಲಕ ತನ್ನ ಅಧಿಕಾರ ಎಷ್ಟು ಅನ್ನೋದು ಮತ್ತೆ ಯಾವ್ದನ್ನ ನಾನು ಮಾಡಬಾರ್ದು ಅನ್ನೋಂಥದ್ದು ಇದೆಲ್ಲವೂ ಕೂಡ ಅವನಿಗೆ ಗೊತ್ತಿರಬೇಕು. ಮತ್ತೆ ಅನವಶ್ಯಕವಾಗಿ ಅಂದ್ರೆ ಅವಶ್ಯಕತೆ ಇಲ್ದಿರ ಇನ್ನೊಬ್ಬರ ಮೇಲೆ ಅತಿಯಾದ ಒಂದು ಪ್ರೀತಿ, ಅತಿಯಾದ ಒಂದು ದ್ವೇಷ, ಇವುಗಳನ್ನು ಕೂಡ ನಾವು ಯಾರ ಮೇಲೂ ಇಟ್ಕೊಳ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಭಗವಂತನಿಗೆ ತುಂಬಾ ಇಷ್ಟ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಅವನು ಶಾಶ್ವತವಾದ ಧಾಮ, ಅಂತಹ ವ್ಯಕ್ತಿ ಅವನು ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಅರ್ಹನು ಕೂಡ ಆಗ್ತಾನೆ ಅಂತ. ಅಂದ್ರೆ ಪ್ರತಿಯೊಂದು ಭಗವಂತನಿಗೆ ಸಂಬಂಧಪಟ್ಟದ್ದು ಇಲ್ಲಿ ನನಗೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಆ ಅವಕಾಶ ಕೊಟ್ಟಾಗ ಭಗವಂತ ನನಗೆ ಎಷ್ಟು ಅನುಮತಿ ಕೊಟ್ಟಿದ್ದಾನೆ ಅದನ್ನಷ್ಟೇನೆ ನಾನು ತಿಳ್ಕೊಂಡು ಅದನ್ನ ಬಳಸ್ಬೇಕು. ಅದನ್ನೇ ಅತಿಯಾಗಿ ಇಂದ್ರಿಯ ಭೋಗದಲ್ಲಿ ನಾನು ಇನ್ನೊಬ್ಬರದನ್ನು ಕೂಡ ತನ್ನದು ಅಂತ ಹೇಳ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದು, ತನ್ನ ನಾಲಿಗೆ ಚಪಲ, ತನ್ನ ಇಂದ್ರಿಯ ಸುಖಕ್ಕಾಗಿ ಇನ್ನೊಂದು ಜೀವಕ್ಕೆ ಅಥವಾ ಇನ್ನೊಂದು ವ್ಯಕ್ತಿಗೆ ನಾನು ನೋವನ್ನ ಕೊಡುವಂಥದ್ದು, ಇವೆಲ್ಲ ಕೂಡ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಶೋಪನಿಷತ್ತಿನ ಮೂಲಕ ನಮ್ಗೆ ನಮ್ಮ ಅಧಿಕಾರ ವಲಯ ಅದು ಎಲ್ಲಿವರೆಗೂ ಇದೆ, ಮತ್ತೆ ಯಾವುದು ನನ್ನದು ಯಾವುದು ನನ್ನದಲ್ಲ, ಇದೆಲ್ಲ ಈ ಜ್ಞಾನವನ್ನ ಮನುಷ್ಯರಿಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಪ್ರಾಣಿಗಳಿಗೆ ನಾವು ಇದನ್ನ ಹೇಳಕ್ ಆಗೋದಿಲ್ಲ, ಹೇಳಿದ್ರು ಅವುಗಳಿಗೆ ಅರ್ಥನೂ ಆಗೋದಿಲ್ಲ, ಮತ್ತೆ ಅವು ಅದಗಳನ್ನ ಅನುಷ್ಠಾನ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಮನುಷ್ಯ ಜನ್ಮ ಅದು ಅತಿ ವಿರಳ, ತುಂಬಾ ವಿರಳ. ಅದು ಸಿಕ್ಕಿದಾಗ ನಾವು ಅದರ ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತಂದ್ರೆ ಅದಕ್ಕೂ ಶಿಕ್ಷೆ ಇದೆ. ಏನ್ ಶಿಕ್ಷೆ ಅಂತಂದ್ರೆ, ಪ್ರಭುಪಾದರು ಹೇಳ್ತಾರೆ, 2 ಕಾಲಿನ ಪ್ರಾಣಿಗಳ ಹಾಗೆ ಆಹಾರ ನಿದ್ರಾ ಭಯಮೈಥುನದಲ್ಲಿ ಕಳೆಯುವಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಅದೇ ರೀತಿ ಇನ್ನೊಂದು ಪ್ರಾಣಿಯಾಗಿಯೇ ಜನ್ಮವನ್ನ ಪಡಿತಾನೆ, ಮತ್ತೆ 84 ಲಕ್ಷ ಯೋನಿಗಳಲ್ಲಿ ಅವನು ಸುತ್ತಾನೆ ಇರ್ತಾನೆ ಅಂತ. ಆದ್ರೆ ಅಂತಹ ಒಂದು ಬದುಕು ನಮ್ಗೆ ಸಿಗಬಾರ್ದು. ಅಂದ್ರೆ ಈಗ ತುಂಬಾ
ಅಪರೂಪ ಮನುಷ್ಯ ಜನ್ಮ ಅನ್ನುವಂಥದ್ದು. ಮತ್ತೆ ಆ ಮನುಷ್ಯ ಜನ್ಮದಲ್ಲಿ ಈ ರೀತಿ ನಮ್ಗೆ ಎಲ್ಲಾ ಶಾಸ್ತ್ರಗಳು ಜ್ಞಾನಗಳು ಸಿಗುವಂಥದ್ದು ಕೂಡ ಅಷ್ಟೇ ಅಪರೂಪ. ಆದ್ರೆ ಅದನ್ನ ನಾವು ಬರೀ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ, ಬರೀ ಕೇಳುವಂಥದ್ದು ತಿಳ್ಕೊಳ್ಳುವಂಥದ್ದು ಮಾತ್ರ ಆಗ್ಬಾರ್ದು. ಅದನ್ನ ಬದುಕಿನಲ್ಲಿ ಅನುಷ್ಠಾನ ಮಾಡಿದಾಗ ಮಾತ್ರನೇ ಅದಕ್ಕೆ ಹೆಚ್ಚಿನ ಮಹತ್ವ ಅನ್ನುವಂಥದ್ದು ಇರುವಂಥದ್ದು. ಈಗ ನಾವು ನೋಡ್ತೀವಿ ಅನೇಕ ಜನ ಬ್ರಾಹ್ಮಣರಿರ್ಬೋದು ಅಥವಾ ಇನ್ಯಾವುದೇ ತತ್ವಶಾಸ್ತ್ರ ತಿಳಿದವ್ರು ಇರ್ಬೋದು, ಅವ್ರು ಏನ್ ಮಾಡ್ತಾರೆ, ತುಂಬಾ ಬಲ್ಲವರಾಗಿರ್ತಾರೆ, ತಿಳಿದವರಾಗಿರ್ತಾರೆ, ಆದ್ರೆ ಅದನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂತಹ ಕಾರ್ಯದಲ್ಲಿ ಅವರು ಮುಂದುವರಿಲಿಲ್ಲ ಅಂತಂದ್ರೆ ಅವರ ಜ್ಞಾನ ಅವ್ರು ಏನ್ ತಿಳಿದಿದ್ದಾರೆ ಅದು ಯಾವುದೇ ರೀತಿಯಲ್ಲಿ ಅವ್ರಿಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗೆ ಈ ಈಶೋಪನಿಷತ್ತು ಅಥವಾ ಪ್ರಭುಪಾದರು ನೀಡಿರುವಂತಹ ಅನೇಕ ಶಾಸ್ತ್ರಗಳ ಜ್ಞಾನ ಇರ್ಬೋದು, ಅದನ್ನ ನಾವು ಆದಷ್ಟು ಕೇಳಿದಷ್ಟು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಆಗಲೇ ಪ್ರಭುಪಾದರ ಒಂದು ಉಪದೇಶ ಅವ್ರು ನಮ್ಗೆ ಏನ್ ನೀಡ್ತಾ ಇದಾರೆ ಅದು ಪರಿಪೂರ್ಣವಾದ ಒಂದು ಏನಂತ ಹೇಳ್ತಾರೆ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ನಾವು ತಿಳಿತಾ ಇದೀವಿ. ಇಲ್ಲಿಗೆ ಇವತ್ತಿನ ಒಂದು ಈಶೋಪನಿಷತ್ತಿನ ಮೊದಲ ಮಂತ್ರವನ್ನ ಮುಗಿಸಿದ್ದೇವೆ. ಮುಂದಿನ ಮಂತ್ರವನ್ನ ನಾಳೆ ಹೇಳೋಣ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪ್ರಾಣಿಗಳಿಗೆ ಮಾತ್ರ ಮಾಂಸಾಹಾರ ಮತ್ತೆ ಸಸ್ಯಾಹಾರ ಅಂತ ಭಗವಂತ ಇಟ್ಟಿದ್ದಾನೆ. ಕೆಲವೊಂದ್ಸಲ ಮನುಷ್ಯರು ಹೇಳ್ತಿರ್ತಾರೆ ನಮ್ಗೆ ಇದ್ರಲ್ಲಿ ಒಂದು ಮಾಂಸಾಹಾರ ತಿನ್ನೋದಿಕ್ಕೆ ಅಂತಾನೆ ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಮಾತಾಜಿ, ಅದ್ ಹೆಂಗೆ ಮಾತಾಜಿ? ಆದ್ರೆ ಮಾತಾಜಿ ಇದು ನಮ್ಗೆ ವೇದಗಳಲ್ಲಿ ಒಂದು ಕಡೆ ವೇದವ್ಯಾಸರು ಕೂಡ ತಿಳಿಸ್ತಾರೆ. ಅಂದ್ರೆ ವ್ಯಕ್ತಿ ಅವನು ಪ್ರಾಣಿಗೆ ಸಮಾನ ಅಂತ. ಮನುಷ್ಯ ಅವನು ಯಾವಾಗ ಭೂಮಿ ಮೇಲೆ ಹುಟ್ತಾರೆ ಪ್ರತಿಯೊಬ್ರು ಕೂಡ ಜನ್ಮಜಾಯತೆ ಶೂದ್ರ ಅಂತ ಹೇಳ್ತಾರೆ, ಶೂದ್ರರು ಅಂತ. ಆದ್ರೆ ಹುಟ್ಟಿದಾಗ ಅವ್ರು ಶೂದ್ರರು. ಸಂಸ್ಕಾರ ಭವೇತ್ ದ್ವಿಜ ಅಂತ ಹೇಳ್ತಾರೆ. ಅವನಿಗೆ ಸಂಸ್ಕಾರ ಕೊಟ್ಟಾಗ ಅವನು ಬ್ರಾಹ್ಮಣನಾಗ್ತಾನೆ ಅಂತ, ಅದ್ರ ಜ್ಞಾನವನ್ನ ಪಡ್ಕೋತಾನೆ ಅಂತ. ಅವನಿಗೆ ಜ್ಞಾನ ಇಲ್ಲದೆ ಇರುವಾಗ ಅವನು ಪ್ರಾಣಿಯ ಹಾಗೆ. ಆ ಪ್ರಾಣಿಗಳು ಮತ್ತೆ ಅವನಿಗೂ ಏನೊಂದು ವ್ಯತ್ಯಾಸ ಅಂದ್ರೆ ಧರ್ಮದ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾರೆ. ಏನೋ ಅದು ಧರ್ಮ ಅಂತಂದ್ರೆ ಅವನಿಗೆ ಕೆಲವೊಂದು ಶಾಸ್ತ್ರಗಳಲ್ಲಿ ನಿಯಮ ನಿಬಂಧನೆಗಳನ್ನ ನೀಡ್ತಾರೆ. ನೀ ಇದನ್ನ ಮಾಡು ಇದನ್ನ ಮಾಡಬಾರ್ದು ಅಂತ ಅವ್ರಿಗೊಂದು ಕಟ್ಟಲೆಗಳನ್ನ ಕೊಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮನುಷ್ಯನು ಮೊದಲು ಪ್ರಾಣಿಯ ಹಾಗೆ ಅವನು ಜನ್ಮವನ್ನ ಪಡೆದಿದ್ದಾನೆ, ಹಾಗಾಗಿ ಅವನು ಕೂಡಲೇ ಎಲ್ಲ ಜ್ಞಾನವನ್ನ ಅರಗಿಸ್ಕೊಳ್ಳುವಂತ ಶಕ್ತಿ ಅವನಿಗಿಲ್ಲ ಅಂತ ಹೇಳಿ ಕ್ರಮೇಣ ಅವನ್ ಬರ್ಲಿ ಅಂತ ಹೇಳಿ ಈ ವೇದಗಳನ್ನ ಪುಷ್ಪವಾಚಿಕ ಅಂತ ಹೇಳ್ತಾರೆ. ಪುಷ್ಪವಾಚಿಕ ಅಂತಂದ್ರೆ ಫ್ಲವರಿ ಲ್ಯಾಂಗ್ವೇಜ್ ಅಂತ. ಅದು ಮನುಷ್ಯರನ್ನ ಕೆಲವೊಂದ್ಸಲ ದಾರಿ ತಪ್ಪಿಸುತ್ತೆ. ಅದಕ್ಕಾಗಿಯೇ ಹೇಳುವಂಥದ್ದು ವೇದಗಳ ಅಧ್ಯಯನ ಮಾಡಿ ನಾವು ತಿಳ್ಕೊಳ್ಳೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನಿಗಳು ಏನ್ ಮಾಡ್ತಾರೆ, ಅನೇಕ ಜನ್ಮಗಳನ್ನ ಪಡೆದು ಅವರು ಪರಿಪೂರ್ಣ ಸಾಕ್ಷಾತ್ಕಾರ ಪಡಿತಾರೆ. ಆ ರೀತಿ ನಾವು ವೇದಗಳ ಅಧ್ಯಯನ ಮಾಡೋ ಪ್ರಯತ್ನ ಮಾಡಬಾರ್ದು. ನೇರವಾಗಿ ಶುದ್ಧ ಭಕ್ತರು ಆಚಾರ್ಯರ ಒಂದು ಏನಂತ ಹೇಳ್ತಾರೆ ಅವರ ಒಂದು ಆಶ್ರಯದಲ್ಲಿ ನಾವು ಅವ್ರು ಕೊಡುವ ನಿಯಮ ನಿಬಂಧನೆಗಳನ್ನ ಅನುಸರಣೆ ಮಾಡುವ ಮೂಲಕ ಸುಲಭವಾಗಿ ನಾವು ಅದನ್ನ ಸಾಕ್ಷಾತ್ಕರಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತ. ಹಾಗೆ ನಮಗೆ ಯಾರು ಭಕ್ತರಿದ್ದಾರೆ, ಶುದ್ಧ ಭಕ್ತರು, ಅವ್ರಿಗೆ ನಮ್ಗೆ ಏನನ್ನ ತಿಳಿಸಿದ್ದಾರೆ ಅದನ್ನ ಶಾಸ್ತ್ರಗಳ ಮೂಲಕ ತಿಳ್ಕೊಂಡು ನಾವು ಅನುಸರಣೆ ಮಾಡ್ಬೇಕು. ಹಾಗೆ ಮಾಡ್ದಿರಾ ವೇದಗಳಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಕೆಲವೊಂದು ಕಡೆ ಅದನ್ನೇ ಹೇಳ್ತಾರೆ. ಏನಂತಂದ್ರೆ ಕೆಲವೊಂದು ಮಾಂಸಾಹಾರ ಸ್ವೀಕಾರ ಮಾಡ್ಬೋದು. ಯಾರು ತಮೋಗುಣದಲ್ಲಿ ಇರ್ತಾರೆ ಅವ್ರು ಮಾಂಸಾಹಾರ ಸ್ವೀಕಾರ ಮಾಡ್ತಾರೆ. ಅವರು ತಮೋಗುಣದ ದೇವತೆಗಳು ಅಂದ್ರೆ ಈ ಕಾಳಿ ಅಂತಹ ಒಂದು ದೇವಿಗಳಿಗೆ ಹೋಗಿ ಬಲಿಯನ್ನ ಕೊಡ್ತಾರೆ. ಬಲಿಯನ್ನ ಕೊಟ್ಟು ಆ ಒಂದು ಪ್ರಾಣಿಯನ್ನ ತಿಂತಾರೆ ಅಂತ. ಆದ್ರೆ ವೇದಗಳಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾವು ಕುತ್ಕೊಂಡು ಓದಿದ್ವಿ ಅಂದ್ರೆ ಏನಂತ ಬರುತ್ತೆ ಅಂತಂದ್ರೆ ಅವರು ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆಯ ದಿನ ಆ ಒಂದು ಪ್ರಾಣಿಯ ಬಲಿಯನ್ನ ಆ ದೇವಿಗೆ ಕೊಡ್ಬೋದು. ಕೊಡುವಾಗ ಒಂದು ಮಂತ್ರವನ್ನ ಕೂಡ ಅವ್ರು ಉಚ್ಚಾರಣೆ ಮಾಡ್ಬೇಕು. ಆ ಮಂತ್ರದ ಅರ್ಥ ಯಾವ ರೀತಿ ಇದೆ ಅಂತಂದ್ರೆ ಮಾಂಸ ಅಂತ ಹೇಳ್ತಾರೆ. ಮಾಂಸ ಅಂತಂದ್ರೆ ನೀನ್ ನನ್ನ ತಿನ್ಬಹುದು ಅಂತ ಅರ್ಥ. ಆದ್ರೆ ಏನಂತ ಅರ್ಥ, ಯಾವ ಪ್ರಾಣಿಯನ್ನ ಬಲಿ ಕೊಡ್ತಾ ಇದೀವಿ ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ನಾನಿವತ್ತು ನನ್ನ ಬಾಯಿ ಚಪಲಕ್ಕೆ ನಿನ್ನನ್ನ ಬಲಿ ಕೊಡ್ತಾ ಇದ್ದೀನಿ, ಮುಂದೆ ನಿನಗೆ ಇನ್ನೊಂದು ಅವಕಾಶ ಇದೆ, ಮುಂದೆ ನಿನಗೆ ಇನ್ನೊಂದು ಅನುಮತಿ ಇದೆ. ಏನ್ ಅನುಮತಿ ಅಂದ್ರೆ ಮುಂದಿನ ಒಂದು ಜನ್ಮದಲ್ಲಿ ನೀನು ನನ್ನ ಸ್ಥಾನವನ್ನ ಪಡಿತೀಯ, ನಾನು ನಿನ್ನ ಸ್ಥಾನವನ್ನ ಪಡಿತೀನಿ, ಆಗ ನೀನ್ ನನ್ನನ್ನ ಕೊಂದು ತಿನ್ಬಹುದು ಅನ್ನೋ ಅನುಮತಿಯನ್ನ ಆ ಮಂತ್ರದ ಮೂಲಕ ಅವರು ಹೇಳ್ತಾರೆ. ಯಾವ ಒಂದು ವ್ಯಕ್ತಿ ಆ ಮಂತ್ರದ ಅರ್ಥವನ್ನ ತಿಳಿತಾನೆ ಅವನು ಆ ಬಲಿಯನ್ನ ಕೊಡೋದಕ್ಕೆ ಅವನಿಗೆ ಮನ್ಸಾಗುತ್ತಾ? ಹರೇ ಕೃಷ್ಣ. ಯಾರಾದ್ರೂ ಹೇಳಕ್ಕಾಗುತ್ತಾ ನಾಳೆ ನೀನ್ ನನ್ನ ಕೊಂದು ತಿನ್ನು ಅಂತ? ನಿನಗೆ ಅನುಮತಿ ಇದೆ. ಆದ್ರೆ ಈಗ ಯಾರು ಆ ರೀತಿ ಕಾಳಿಗೆ ಬಲಿ ಕೊಡೋದಿಲ್ಲ. ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ
ಅವರು ತಿಂಗಳಿಗೆ ಒಮ್ಮೆ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಈ ರೀತಿ ಮಂತ್ರೋಚ್ಚಾರಣೆ ಮಾಡಿ ಅದನ್ನ ಮಾಡೋದಿಲ್ಲ. ಏನ್ ಮಾಡ್ತಾ ಇದ್ದಾರೆ, ಕಸಾಯಿಖಾನೆಗಳು, ಎಲ್ಲಂದ್ರಲ್ಲಿ ಕಸಾಯಿಖಾನೆಗಳು, ಬಾಯಿ ಚಪಲ ಅನ್ನುವಂಥದ್ದು ಅತಿರೇಕಕ್ಕೆ ಹೋಗಿದೆ. ಮತ್ತೆ ಅವರು ಎಲ್ಲ ಜೀವಿಗಳು, ಯಾವ್ದೆಲ್ಲ ಒಂದು ಕಣ್ಣಿಗೆ ಕಂಡಂತಹ ಜೀವಿಗಳಿದೆ ಅವಾಗೆಲ್ಲವನ್ನು ಕೂಡ ಕೊಂದು, ಇದೆಲ್ಲ ಕೂಡ ಇರೋದೇ ನಾನ್ ತಿನ್ನೋದಕ್ಕಾಗಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಯಾರಾದ್ರೂ ಹೋಗಿ ಹುಲಿ ಸಿಂಹವನ್ನ ಕೊಂದು ತಿಂತಾರಾ? ಆಗತ್ತಾ ಅವ್ರಿಗೆ ಹೋಗಿ ತಿನ್ನೋದಕ್ಕೆ ಆ ರೀತಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆದ್ರೆ ಇದು ಮೂಕ ಪ್ರಾಣಿಗಳು, ಮತ್ತೆ ಈ ಪ್ರಾಣಿಗಳು ಏನಂತ ಹೇಳ್ತಾರೆ, ಹೆಲ್ಪ್ಲೆಸ್ ಅಂತ ಹೇಳ್ತೀವಿ. ಅವುಗಳಿಗೆ ಪ್ರತಿಭಟನೆ ಮಾಡುವ ಶಕ್ತಿ ಇಲ್ಲ, ಹೋರಾಡೋ ಶಕ್ತಿ ಇಲ್ಲ ಅಂತ ಹೇಳಿ ಅವುಗಳನ್ನ ಕೊಂದು ತಿನ್ನುವಂತ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ. ಅದಕ್ಕೆ ಒಂದ್ ಕಡೆ ಪ್ರಭುಪಾದರು ಹೇಳ್ತಾರೆ ಏನಂತಂದ್ರೆ, ನಮ್ಮ ಮನೆಯಲ್ಲಿ ಒಬ್ಬ ವಿಕಲಾಂಗ ಇದ್ದಾನೆ ಅಥವಾ ಬುದ್ಧಿಮಾಂದ್ಯ ಇದ್ದಾನೆ, ಅವನನ್ನ ಉಳಿದವರು ಯಾರಾದ್ರೂ ಇವನು ನಮ್ಗೆ ಕೆಲಸಕ್ಕೆ ಬರೋದಿಲ್ಲ, ಇವನಿಂದ ನಮ್ಗೆ ಪ್ರಯೋಜನ ಇಲ್ಲ ಅಂತ ಹೇಳಿ ನಾವು ಅವನನ್ನ ಕೊಂದು ತಿಂತೀವ? ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಆ ರೀತಿ ಇದ್ರೆ? ಹರೇ ಇಲ್ಲ ಕೃಷ್ಣ. ಮಾತಾಜಿ. ಮತ್ತೆ ಈ ಪ್ರಾಣಿಗಳು, ಪಕ್ಷಿಗಳು, ಅವು ಮಾತಾಡೋದಿಲ್ಲ, ಅವ್ರಿಗೆ ಹೆಚ್ಚು ಜ್ಞಾನ ಇಲ್ಲ, ಬುದ್ಧಿ ಇಲ್ಲ ಅಂತ ಹೇಳಿ ನಾವು ಅವುಗಳನ್ನ ಅವುಗಳ ಮೇಲೆ ಈ ರೀತಿ ಅತ್ಯಾಚಾರ ಮಾಡುವಂಥದ್ದು, ಅವುಗಳನ್ನ ಕೊಲ್ಲುವಂಥದ್ದು, ತಿನ್ನುವಂಥದ್ದು, ಅದನ್ನ ಕೊಂದು ತಿಂದ್ರು ಕೂಡ ಅದ್ರಲ್ಲಿ ಏನ್ ತಪ್ಪಿಲ್ಲ, ಇವುಗಳು ಇರೋದೇ ಅದಕ್ಕಾಗಿ ಅಂತ ಯೋಚನೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮೃಗ ಸ್ವಭಾವ, ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಮೃಗೀಯ ಸ್ವಭಾವ. ಇದನ್ನೆಲ್ಲ ನಾವು ಯಾವಾಗ ಕಳ್ಕೊತೀವಿ ಅಂತಂದ್ರೆ, ಇವೆಲ್ಲವೂ ಸ್ವಾಭಾವಿಕವಾಗಿ ಏನಾಗುತ್ತೆ ಅಂದ್ರೆ, ತಂದೆ ತಾಯಿ, ಆ ಪ್ರಕೃತಿ, ಆ ವಾತಾವರಣ, ಮನೆಯಲ್ಲಿ ಹುಟ್ಟಿದಾಗಿನಿಂದಲೇ ಅದನ್ನ ಕಲಿಸ್ಬಿಡ್ತಾರೆ. ಅವ್ರಿಗೆ ಆ ನಾಲಿಗೆ ಒಂದೇ ಸತಿ ಆ ರುಚಿ ಕಂಡುಕೊಡ್ತು ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಅದನ್ನ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಜ್ಞಾನ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಸಮಾಜಕ್ಕೆ ನೀಡಿದಾಗ, ನಿಜವಾಗ್ಲೂ ಮನುಷ್ಯರಲ್ಲಿ ಆ ಮನುಷ್ಯತ್ವ ಅನ್ನುವಂಥದ್ದು ಹುಟ್ಟಿದಾಗ ಅವ್ರ ಅಂತಹ ಕಾರ್ಯಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಹರೇ ಕೃಷ್ಣ. ಅದಕ್ಕೆ ಇಲ್ಲಿ ಇಸ್ಕಾನ್ ನಲ್ಲಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ, ಅಂತವ್ರಿಗೆ 4 ನಿಯಂತ್ರಕ ತತ್ವಗಳನ್ನು ತಿಳಿಸ್ಕೊಡ್ತಾರೆ, ಅದರ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಎಲ್ಲಿ ದಯೆ ಅನ್ನುವಂಥದ್ದು ಇರುತ್ತೆ, ಅಲ್ಲಿ ಇನ್ನೊಂದು ಜೀವಕ್ಕೆ ಹಿಂಸೆ ಕೊಡುವಂತಹ ಒಂದು ಮನಸ್ಥಿತಿ ಬರುವುದಿಲ್ಲ. ಪ್ರಾಣಿ ಹಿಂಸೆ ಯಾವಾಗ ಹೋಗುತ್ತೆ ಅಂದ್ರೆ, ಒಂದು ವ್ಯಕ್ತಿಯಲ್ಲಿ ದಯೆ ಅನ್ನುವಂಥದ್ದು ಇದ್ದಾಗ. ಈ ಧರ್ಮದ 4 ಸ್ತಂಭಗಳು ಅಂತ ಹೇಳ್ತಾರೆ, ಸತ್ಯ, ದಯೆ, ಶುಚಿತ್ವ, ತಪಸ್ಸು ಅನ್ನುವಂಥದ್ದು. ಆ 4ನ್ನ ಯಾವಾಗ ನಾವು ಬಿಡ್ತೀವಿ, ಅಲ್ಲಿ ಧರ್ಮ ಅನ್ನೋಂಥದ್ದಿಲ್ಲ. ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಹೇಳ್ತಾರೆ. ಧರ್ಮವನ್ನ ನೀವು ರಕ್ಷಿಸಿದ್ರೆ ಆ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಯಾವುದು ಆ ಧರ್ಮ ಅಂದ್ರೆ ಈ 4 ಸ್ತಂಭಗಳು. ಅದನ್ನ ಪ್ರಭುಪಾದರು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು, ಮತ್ತೆ ಅವರ ಶಿಷ್ಯಂದಿರಿಗೂ ಕೂಡ ಅದನ್ನ ಫಾಲೋ ಮಾಡೋದಕ್ಕೆ ಗಂಭೀರವಾಗಿ ಹೇಳಿದ್ರು. ಅಂದ್ರೆ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅವರು ಹೇಳಿದ್ರು, ಈ 4ನ್ನು ಕೂಡ ಯಾಕೆ ಸ್ಟ್ರಿಕ್ಟ್ ಆಗಿ ಹೇಳ್ತೀರಾ, ಅದ್ರಲ್ಲಿ ಒಂದೆರಡಕ್ಕೆ ಸ್ವಲ್ಪ ನಮ್ಗೆ ಅವಕಾಶ ಕೊಡ್ಬೋದಲ್ಲ ಅದನ್ನ ಬಿಡೋದಕ್ಕೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, 4 ಕೂಡ ಅತಿ ಮುಖ್ಯ, ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ಲೇಬೇಕು ಅಂತ ಹೇಳಿದ್ರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಆಗ್ತಾ ಉಂಟು. ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ ನಿಮ್ಗೂ. ಇನ್ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ರೆ ಎಂಡ್ ಮಾಡಲ್ವಾ? ಹರೇ ಕೃಷ್ಣ. ಹಾಕಿದಿ ಮಾತಾಜಿ. ಓಕೆ, ಹಾಗಾದ್ರೆ ನಾನು ಎಂಡ್ ಮಾಡ್ತೀನಿ.